ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹು ನಿರೀಕ್ಷೆಯ ಪಡ್ಡಾಯಿ ತುಳು ಚಿತ್ರ ಜುಲೈ ತಿಂಗಳ 13ರಂದು ಅಂದರೆ ಶುಕ್ರವಾರದಂದು ತುಳುನಾಡಿನಾದ್ಯಂತ ಬಿಡುಗಡೆಗೊಳ್ಳುತ್ತಾ ಇದೆ. ಬಹಳ ವಿಶೇಷ ಏನಂತ ಹೇಳಿದ್ರೆ, ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಒಂದು ಅಲ್ಲಿ ವೀಕ್ಷಣೆಯನ್ನು ಪಡೆಯುವಂಥ ಅವಕಾಶವನ್ನು ಪಡೆಯುವುದು, ಅಲ್ಲಿ ವೀಕ್ಷಣೆ ಪಡೆದು ಶಾಬಾಸ್ಗಿರಿಯನ್ನು ಪಡೆದಿರುವುದು. ಚಿತ್ರತಂಡ ಇವತ್ತು ನಮ್ಮ ಜೊತೆಗಿದೆ. ಎಲ್ಲರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಚಿತ್ರದ ನಿರ್ದೇಶಕರು ಅಭಯ ಸಿಂಹ ಅವರು, ಸ್ವಾಗತ ಸರ್. ನಮಸ್ತೆ. ಹಿರಿಯ ರಂಗಭೂಮಿ ನಟರು ಮತ್ತು ಸಿನಿಮಾದಲ್ಲಿ ಪ್ರಮುಖ ನಟರಾಗಿದ್ದ ಚಂದ್ರ ಸುಳ್ಳಲ್ ಅವರು, ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಆಮೇಲೆ ನಿಮ್ಮ ಹೆಸರು ಸ್ವಲ್ಪ ನನಗೆ ಕಷ್ಟ ಆಗಿದೆ. ಬಿಂದು ರಕ್ಷಿದಿ ಅಂದ್ರೆ ಊರು, ಹಳ್ಳಿ ಅಲ್ಲ, ನಾವೇ ರಕ್ಷಿದಿ ಅಂದ್ರೆ ಮಲಯಾಳ ರಕ್ಷಿದಿ ಆಗಿದೆಯಾ ಅಂತ ನಾವು. ಸೊ ಬಿಂದು ರಕ್ಷಿದಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಯಕಿ ನಟಿ, ನಾಯಕ ನಟ. ನಮ್ಮಲ್ಲಿ ನಾಯಕ ನಟ ಅಂದ್ರೆ ಸ್ವಲ್ಪ ಸ್ಫುರದ್ರೂಪಿ ನನ್ನ ಹಾಗೆ ಇರ್ಬೇಕು ಅದು ವಿಷಯ ಆಮೇಲೆ ಹೇಳಿ. ಅಲ್ಲ, ಚಂದ ಇದ್ದಾರೆ. ಎಸ್ ಮೋಹನ್ ಶೇಣಿ ಅವರು ರಂಗಭೂಮಿ ನಟರು, ಬಹಳ ನಿನಾಜಂ ಪದವೀಧರು ಕೂಡ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ನಾಯಕ ನಟರು ಕೂಡ ಆಗಿದ್ದಾರೆ. ಎಸ್ ಅವಿನಾಶ್ ರೈ ಅವರು, ಹೆಸರು ಹೇಳುವಾಗಲೂ ಸ್ವಲ್ಪ ನಮ್ಗೆ ಅವಿನಾಶ್ ರೈ ನೋಡುವಾಗಲೂ ಸ್ವಲ್ಪ ಏನೋ ಪಾತ್ರ ಈ ಸಿನಿಮಾದಲ್ಲಿ ಏನೋ ಇರಬೇಕು ಅಂತ ಅನಿಸ್ತಾ ಇದೆ. ಸೊ ಆ ರೀತಿಯ ಒಂದು ಮೈಮಾಟವನ್ನು ಹೊಂದಿರುವಂತ ಅವಿನಾಶ್ ರೈ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಿರ್ದೇಶಕರಿಂದ ನಾನು ಆರಂಭ. ಪಡ್ಡಾಯಿ, ಮೊದಲಿಗೆ ಆ ಹೆಸರು ಬಹುಶಃ ಸ್ವಲ್ಪ ಸ್ಪೆಷಲ್ ಆಗಿದೆ. ಬೇರೆ ಬೇರೆ ಹೆಸರುಗಳು ಬಂದು ಇದು ಬಂದದ್ದ ಪಡ್ಡಾಯಿ ಹೇಗೆ? ಹೌದು, ಬೇರೆ ಬೇರೆ ಯೋಜನೆಗಳಿತ್ತು. ಇದೊಂದು 6 ವರ್ಷದ ಡೆವಲಪ್ಮೆಂಟ್ ಈ ಸಿನಿಮಾ, ಈ ಸ್ಕ್ರಿಪ್ಟ್. ಸೊ ಅದು ಒಂಥರ ಹೋಗ್ತಾ ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಮ್ಯಾಕ್ಬೆತ್ ಅಂತ ಅಷ್ಟೇ ಇಟ್ಕೊಂಡಿದ್ವಿ ಮಾಡ್ತಾ ಇರುವಾಗ. ಮ್ಯಾಕ್ಬೆತ್ ಕತೆ ಆಧರಿಸಿದ್ದು. ಅದನ್ನು ಹೋಗ್ತಾ ಒಂದಷ್ಟು ಟೈಮ್ ಅದನ್ನು ಕಡಲು ಅಂತ, ನಾವು ಶೂಟ್ ಮಾಡೋ ಟೈಮಲ್ಲಿ ಕಡಲು ಅಂತ ಅನ್ಕೊಂಡಿದ್ವಿ, ಕಡಲ್ನ ಪಕ್ಕದಲ್ಲಿ ಶೂಟ್ ಮಾಡ್ತಿದ್ದೀವಿ ಅಂತ. ಆದ್ರೆ ಆಕ್ಚುಲಿ ಸೀರಿಯಸ್ ಆಗಿ ಅದಕ್ಕೆ ಟೈಟ್ಲ್ ಇಡುವ ಟೈಮ್ ನಲ್ಲಿ ಬಂದಾಗ ಯೋಚನೆ ಮಾಡ್ತಿದ್ವಿ. ಆಗ ಪಡ್ಡಾಯಿ ಅಂತ, ಈ ಮಗವೀರರು ಸಮುದ್ರಕ್ಕೆ ಹೋಗೋದನ್ನು ಪಡ್ಡಾಯಿ ಪೋಪನಿ ಅಂತ ಹೇಳ್ತಾರೆ. ಕಡಲಿಗೆ ಹೋಗ್ತೇವೆ ಅಂತ, ಪಡ್ಡಾಯಿ ಕಡೆಗೆ, ದಿಕ್ಕಿನ ಕಡೆಗೆ ಹೋಗುದು ಅಂತ ಅದನ್ನು ಬಹಳ ಕಾಮನ್ ಆಗಿ ಹೇಳ್ತಿದ್ರು. ಆಲ್ಸೋ ಅದನ್ನು ಯೋಚನೆ ಮಾಡುವಾಗ ಹೌದು, ಇದು ಈ ಕತೆ ಪಡ್ಡಾಯಿಯ ಕತೆ, ಅಂದ್ರೆ ಸಮುದ್ರದ ಪಶ್ಚಿಮದ ಕತೆ, ಇದು ಪಾಶ್ಚಾತ್ಯ ಕತೆ ಕೂಡ. ಯಾಕಂದ್ರೆ ಮ್ಯಾಕ್ಬೆತ್ ಶೇಕ್ಸ್ಪಿಯರ್ನ ಕತೆ. ಆಲ್ಸೋ ನಾವು ಸಿನಿಮಾದಲ್ಲಿ ಡೀಲ್ ಮಾಡ್ತಾ ಇರುವಂತ ಒಂದು ವಿಷಯ ಏನಿದೆ, ಇದೊಂದು ಪಾಶ್ಚಾತ್ಯೀಕರಣ ಅಂತ ಏನು ಹೇಳ್ತೀವಿ ನಾವು ಕನ್ನಡದಲ್ಲಿ, ವೆಸ್ಟರ್ನೈಸೇಷನ್. ನಮ್ಮ ಕಲ್ಚರ್ ನಷ್ಟ ಆಗ್ತಿದೆ ಅಂತ ಹೇಳುವ, ಅಥವಾ ನಮ್ಮ ತನ ಕಳ್ಕೊಳ್ತಿದ್ದೇವೆ ಅಂತ ಹೇಳುವ ವೆಸ್ಟರ್ನೈಸೇಷನ್ ಅಂತೇಳಿ, ವೆಸ್ಟ್ ಕಾಲನೈಸೇಷನ್ ಅಂತ ಏನ್ ಹೇಳ್ತಿದ್ವಿ, ಅದರ ಕಥೆಯೂ ಹೌದು. ಸೊ ಈ ಎಲ್ಲ ಕಾರಣಗಳಿಗಾಗಿ ನಮಗೆ ಪಡ್ಡಾಯಿ ಅಥವಾ ಪಶ್ಚಿಮದ ಕತೆ ಒಂದು ಹೆಸರಾಗಿ ಆಬ್ವಿಯಸ್ ಚಾಯ್ಸ್ ಆಗಿ ಬಂತು ನಮಗೆ. ಬಹಳ ಸೂಕ್ತವಾದಂತಹ ಹೆಸರು. ಮತ್ತೆ ಆ 3 ಅಕ್ಷರಗಳು ಬಂದಿರುವುದರಿಂದ ಸ್ವಲ್ಪ ಬಾಯಿ ಬರ್ತಾ ಹೋದಾಗೆ ಕೂತ್ಕೊಳ್ಳುವಂತ ಹೆಸರು ಕೂಡ ಪಡ್ಡಾಯಿ. ಹೌದು. ರಂಗಭೂಮಿಯಲ್ಲಿ ಮ್ಯಾಕ್ಬೆತ್ ನಾಟಕಗಳು ಬಂದಾಗ ಶೇಕ್ಸ್ಪಿಯರ್ ನಾಟಕ ಆಗಿದೆ ಮ್ಯಾಕ್ಬೆತ್ ನಾಟಕ. ರಂಗಭೂಮಿಯಲ್ಲೂ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಅದನ್ನ ಶೇಕ್ಸ್ಪಿಯರ್ ನಾಟಕ ಅಳವಡಿಕೊಳ್ಳುವ ಇಲ್ಲಿಯ ಇದಕ್ಕೆ ಅಳವಡಿಕೆ ಮಾಡಿದ್ದಾರೆ. ಮಾರನಾಯಕನ ದಷ್ಟ ಅಂತ, ಆಮೇಲೆ ಮಾರಿಕಾಡು ಇತ್ತೀಚೆಗೆ ನೀನಾಸಂನವರೇ ಅದನ್ನ ನಿರ್ದೇಶನ ಮಾಡಿದಂತ ಮಾರಿಕಾಡು. ಮ್ಯಾಕ್ಬೆತ್ ಆಕ್ಚುಲಿ ಅದು ಮನುಷ್ಯನ ಅಂತರದಲ್ಲಿರುವಂತ ಸೇಡು, ದುರಾಸೆ, ಆಮೇಲೆ ದ್ವೇಷ, ಆಮೇಲೆ ಅದರಿಂದ ಆಗುವ ದಾರುಣವಾದಂತಹ ಒಂದು ಅಂತ್ಯ, ಇದನ್ನ ಒಂದು ಬಿಚ್ಚಿಡುವಂತಹ ಒಂದು ಕತೆ. ಬಹುಶಃ ಈ ಮ್ಯಾಕ್ಬೆತ್ ಕತೆ ಅದು ಒಂದು ಸಾರ್ವಕಾಲಿಕವಾದಂಥದ್ದು. ಅದಕ್ಕೆ ಅದು ದೇಶ ಕಾಲವನ್ನು ಮೀರಿದಂತಹ ಕತೆ ಅದು. ಯಾಕೆಂದ್ರೆ ಯಾವ ಕಾಲಕ್ಕೂ ಅದು ಪ್ರಸ್ತುತವೇ. ಈಗ ಈ ರಾಗದ್ವೇಷಗಳು ಅದು ಸಾವಿರಾರು ವರ್ಷಗಳಿಂದ ಅದು ನಮ್ಮ ಸಮಾಜದಲ್ಲಿ ನಡ್ಕೊಂಡು ಬಂದಿರುವಂತಹದ್ದು. ಗ್ರೇಟ್ನೆಸ್ ಏನು ಅಂದ್ರೆ, ಈ ಕತೆ, ಈ ನಾಟಕವನ್ನ ಶೇಕ್ಸ್ಪಿಯರ್ 400 ವರ್ಷಗಳ ಹಿಂದೆ ಬರೆದದ್ದು. ಈ 400 ವರ್ಷಗಳ ಹಿಂದೆ ಒಂದು ಇಂಗ್ಲೆಂಡಿನ, ಸ್ಕಾಟ್ಲೆಂಡ್ ಒಂದು ಪರಿಸರವನ್ನು ಆಧರಿಸಿ ಬರೆದಂತ ಆವತ್ತಿನ ಒಂದು ನಾಟಕ, ಅದು ಕರಾವಳಿಯ ಒಂದು ನಮ್ಮ ಇಲ್ಲಿಯ ಒಂದು ಕಥೆಯಾಗಿ ರೂಪುಗೊಳ್ಳುವುದು, ಅದು ಅದರ ಗ್ರೇಟ್ನೆಸ್, ಆ ನಾಟಕದ ಗ್ರೇಟ್ನೆಸ್. ಹೌದು, ಖಂಡಿತ ಎಲ್ಲ ಹೌದು. ಅದನ್ನು ಅದಕ್ಕೆ ಒಂದು ಬಹಳ ಮೆಟೀರಿಯಲಿಸ್ಟಿಕ್ ಆಗಿರುವಂತ ರೀಸನ್ ಏನಂತ ಹೇಳಿದ್ರೆ, ನಾನು ಇಂಗ್ಲಿಷ್ ಮೇಜರ್ ಸ್ಟೂಡೆಂಟ್, ಎಲೋಶಿಯಸ್ ಅಲ್ಲಿ ಇಂಗ್ಲಿಷ್ ಲಿಟರೇಚರ್ ಓದಿದವನು. ಆಗ ನಮಗೆ ಮ್ಯಾಕ್ಬೆತ್ ಟೆಕ್ಸ್ಟ್ ಆಗಿತ್ತು, ಅಲ್ಲಿ ನನ್ನ ಮೊದಲ ಓದು. ಆಗ ಅಫ್ಕೋರ್ಸ್ ಒಂದು ಮಾರ್ಕ್ ತೆಗಿಬೇಕು, ಪಾಸ್ ಆಗ್ಬೇಕು ಅಂತ ಹೇಳೋ ಒಂದು ಡೆಸ್ಪಿರೇಷನ್ಸ್ ಇರ್ತದೆ. ಆದ್ರೆ ಅದರೊಟ್ಟಿಗೆ ಅದು ಎಲ್ಲೋ ತಟ್ಟಿತ್ತು. ಯಾಕೆಂದ್ರೆ ನಾವು ಸುಮಾರು ಪಾಠ ಓದಿರ್ತೇವೆ, ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನು ಓದಿದಾಗ ಏನ್ ತಟ್ಟಿದ್ದು, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸಿತ್ತು.
ಯಾಕೆ ಇಂಟ್ರೆಸ್ಟಿಂಗ್ ಅಂತೆಲ್ಲ ಅರ್ಥ ಆಗುವಷ್ಟು ಬಹುಶಃ ಮೆಚುರಿಟಿ ಇರಲಿಲ್ಲ ಆಗ, ಆದ್ರೆ ಅದು ಉಳಿತು ನಮ್ಮೊಟ್ಟಿಗೆ. ಜೊತೆಗೆ ಈಗ ಬೇರೆ ಬೇರೆ ನಾಟಕಗಳ ರೂಪದಲ್ಲಿ ನೀನಾಸಂ ಮಾಡಿರೋ ನಾಟಕ ಇರ್ಬೋದು, ರಂಗಾಯಣ ಮಾಡಿದ ನಾಟಕ ಇರ್ಬೋದು, ಮತ್ತೆ ಅಕಿರಾ ಕುರೋಸಾವಾ ಇರ್ಬೋದು, ಅಥವಾ ಇಂಡಿಯಾದಲ್ಲೇ ವಿಶಾಲ್ ಭಾರದ್ವಾಜ್ ಇರ್ಬೋದು, ಇವರು ಮಾಡಿರುವ ಸಿನಿಮಾ, ಈಗ ರೋಮನ್ ಪೊಲಾನ್ಸ್ಕಿ ಮಾಡಿರುವ ಮ್ಯಾಕ್ಬೆತ್ ಇರ್ಬೋದು, ಈ ಎಲ್ಲ ಸಿನಿಮಾಗಳನ್ನು ವಿಶ್ವದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಪೊಲಾನ್ಸ್ಕಿ ತರದವರು ಅಥವಾ ಕುರೋಸಾವಾ ತರದ ಮಾಸ್ಟರ್ಸ್ ಮಾಡಿರುವಂತ ಫಿಲ್ಮ್ ಮೇಕರ್ಸ್ ಇಂಡಿಯಾದಲ್ಲಿ ಕೂಡ ಅದೇ ಮಕ್ಬೂಲ್ ತರದ ಒಂದು ಬಹಳ ಇಂಪಾರ್ಟೆಂಟ್ ಕೃತಿಯಾಗಿ ವಿಶಾಲ್ ಭಾರದ್ವಾಜ್ ಮಾಡಿದ್ದಾರೆ ಹಿಂದಿಯಲ್ಲಿ. ಅಷ್ಟು ಆ ಮಾಸ್ಟರ್ ಫಿಲ್ಮ್ ಮೇಕರ್ಗಳ ಫಿಲ್ಮ್ಗಳನ್ನ ನೋಡುವಾಗ ಅದು ಮತ್ತೆ ಪುನಃ ಹೊಸ ಹೊಸ ಅದರ ಹೊಳಹುಗಳು ಬಂತು. ಅರೆ ಇದನ್ನು ಈ ರೀತಿ ಅರ್ಥೈಸ್ತಾರೆ, ಈ ರೀತಿ ಅರ್ಥೈಸ್ತಾರೆ ಅಂತ. ಅದರ ಧಾತು ಅಥವಾ ಅದರ ಬೇಸಿಗೆ ಹೋದಾಗ ನಾವು ಏನಿದೆ ಅಂತ ಹೇಳಿದ್ರೆ, ಸರ್ ಹೇಳಿದಂಗೆ ದುರಾಸೆ, ಹಾಗೂ ದುರಾಸೆಯಿಂದ ಆಗುವಂತ ಒಂದು ದಾರುಣ ಅಂತ್ಯ, ಅಂದ್ರೆ ಅತಿ ಆಸೆ ಗತಿಗೇಡು ಅಂತ ನಾವು ಬಹಳ ಸಿಂಪಲ್ ಆಗಿ ಹೇಳಿದ್ರೆ ಏನು ವಿಷಯ ಇದೆ ಅದೇ, ಅದನ್ನು ತೋರಿಸುವಂತ ಒಂದು ಕಥಾನಕ ಇದು. ಸೊ ಅದು ನಮ್ಮಲ್ಲಿ ಕೂಡ ಇವತ್ತಿಗೂ ಇದೆಯಲ್ಲ. ಅಂದ್ರೆ ನಾವು ಇವತ್ತು ಯಾವ್ದೋ ನ್ಯೂಸ್ ಪೇಪರ್ ತೆಗೆದು ಹೀಗೆ ಓದ್ತಾ ಇದ್ರೆ, ಅಲ್ಲೊಂದು ಕೊಲೆ, ಇಲ್ಲೊಂದು ಸುಲಿಗೆ, ಇಷ್ಟು ಜನ ಸತ್ರು ಅಂತ ಹೇಳೋದನ್ನು ಬಹಳ ನಿರ್ಮಳವಾಗಿ ಹೀಗೆ ಓದಿ ಮುಂದಿನ ಪೇಜಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಫುಟ್ಬಾಲ್ ಏನಾಯ್ತು ನೋಡ್ತೇವೆ ನಾವು. ಅಂದ್ರೆ ನಮ್ಗೆ ಏನು ತಪ್ಪುತ್ತಾ ಇಲ್ಲ ಇವತ್ತು, ಯಾವಾಗ್ಲೂ ಬರ್ತಾ ಇರ್ತದೆ. ಹೌದು, ಎಲ್ಲೋ ಆಗ್ತದೆ, ಎಕ್ಸಾಕ್ಟ್ಲಿ ಎಲ್ಲೋ ಆಗ್ತಾ ಇದೆ, ನಮ್ಮ ಮನೇಲಿ ಆಗ್ತಾ ಇಲ್ಲ ಅಂತ ಒಂದು ಭಾವನೆ ಇದೆ ಅದು. ಸೊ ಅಷ್ಟೊಂದು ನಾವು ಇಮೋಷನ್ಲೆಸ್ ಆಗ್ತಿದ್ದೀವಿ. ಈ ನಮ್ಮ ಸಮಾಜದಲ್ಲಿರುವ ಕ್ರೌರ್ಯಕ್ಕೆ, ದುರಾಸೆಗಳಿಗೆ ಅದಕ್ಕೊಂದು ಬೆಲೆ ಇಲ್ಲ, ಮನುಷ್ಯನ ಸಂವೇದನೆಗಳಿಗೆ ಒಂದು ಬೆಲೆ ಇಲ್ಲ ಅಂತ ಹೇಳುವ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಅನಿಸ್ತಾ ಇತ್ತು. ಅದನ್ನ ನೋಡಿದಾಗ ಮ್ಯಾಕ್ಬೆತ್ ಪ್ರಾಬಬ್ಲಿ ಶೇಕ್ಸ್ಪಿಯರ್ನ ಕಾಲಕ್ಕಿಂತ ಹೆಚ್ಚು ರೆಲೆವೆಂಟ್ ಇವತ್ತು ಅಂತ ಅನಿಸ್ತು. ಅಂದ್ರೆ ನಾವು ಈಗ ಎಲ್ಲೋ ಕೊಲೆ ಮಾಡಿದ್ರೆ ಪೊಲೀಸರು ಇದ್ದಾರೆ, ಏನೋ ಆಗುತ್ತೆ, ನಿಮ್ಗೆ ಕೋರ್ಟ್ ಇದೆ ಅಂತ ಹೇಳೋದು ಒಂದು. ಬಟ್ ಮನುಷ್ಯ ಆಗುವುದು ಯಾವಾಗಂದ್ರೆ ನಮ್ಗೆ ನಮ್ಮಲ್ಲೇ ಒಂದು ಪಾಪ ಪ್ರಜ್ಞೆ ಇದ್ದಾಗ, ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿದಾಗ ಒಂದು ಸೊಸೈಟಿ ಕ್ರಿಯೇಟ್ ಆಗ್ತದೆ. ಆ ಸೊಸೈಟಿ ಅಂತ ಹೇಳಿ ಫಾರ್ಮ್ ಮಾಡಿರುವಂತ ಧಾತುವೆ ಕಳೆದು ಹೋಗ್ತಾ ಇರೋ ಕಾಲದಲ್ಲಿ ಶೇಕ್ಸ್ಪಿಯರ್ ಬಹಳ ರೆಲೆವೆಂಟ್ ಅನ್ಸಿತ್ತು. ಹಾಗಾಗಿ ಮ್ಯಾಕ್ಬೆತ್ ಬಂತು. ಸೊ ನಮ್ಗೆ ನಮ್ಮ ತುಳುನಾಡಿನ ಕಥೆಗೆ ಬಹಳ ಪೂರಕವಾದಂತ ಸಾಧ್ಯ ಆಗ್ತದೆ. ಈಗ ಅಂದ್ರೆ ಈಗ ನಾವು ಮನುಷ್ಯನ ದುರಾಸೆ ಅಂತ ಹೇಳುವಂಥದ್ದು ಬರೀ ಅಧಿಕಾರದ ದುರಾಸೆ ಅಲ್ಲ, ಬರೀ ಹಣದ ದುರಾಸೆ ಅಲ್ಲ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಪರಿಸರದ ಮೇಲೆಯೂ ಬಹಳ ಅನಾಚಾರ ಮಾಡ್ತಿದ್ದೇವೆ. ಅಂದ್ರೆ ಪರಿಸರ ಅಂತ ಹೇಳಿದ್ರೆ ಮರ ಕಡಿಯುವುದು ಅಂತ ಹೇಳ್ಬೋದು. ಹಾಗೆ ಸಮುದ್ರದ ಸಂಪತ್ತನ್ನು ನಾವು ಎಷ್ಟು ಇದು ಮಾಡ್ತಿದ್ದೀವಿ. ನಮ್ಮ ಇವತ್ತಿನ ಯಾವುದೇ ನದಿ ನೋಡಿ, ಯಾವುದೇ ಸಮುದ್ರ ನೋಡಿ, ಅಲ್ಲಿ ಎಷ್ಟು ಕಸ ಇದೆ. ಅಂದ್ರೆ ಒಂದು ಕಡೆಯಿಂದ ನಾವು ಅದನ್ನು ಕ್ಲೀನ್ ಮಾಡ್ಬೇಕು ಅಂತ ಮಾತಾಡ್ತೇವೆ, ಬಟ್ ಇದೆಲ್ಲವೂ ದುರಾಸೆಯ ಬೇರೆ ಬೇರೆ ರೂಪಗಳೇ. ಹಾಗಾಗಿ ನಮ್ಮಲ್ಲೂ ಕೂಡ ಪರಿಣಾಮ ಬೀಳ್ತದೆ ಅಂತ ಅನ್ನುವಂಥದ್ದು ಇದು ಸಿನಿಮಾ ಖಂಡಿತ. ಮತ್ತೆ ಅದರ ಸಾಂಸ್ಕೃತಿಕವಾದಂತ ಅದನ್ನು ಏನು ಇಲ್ಲಿನ ಆರಾಧನಾ ಕಲೆಯನ್ನು ಕೂಡ ತಂದಿದ್ದು, ಅದ್ರ ಬಗ್ಗೆ ನಾನು ಕೇಳ್ತೇನೆ. ನಾಯಕನ ಜೊತೆಗೆ ಮೋಹನ್ ಸೇನಿ ಜೊತೆಗೆ ಮಾತಾಡಬೇಕು. ಸೊ ನಾನು ಹೇಳ್ತಾ ಇರುವಾಗ ಹೇಳಿದ್ರಿ ಚಂದ ಇರಬೇಕು ಅಂತ ಹೇಳಿದ್ರು. ನೀವು ಚಂದ ಇಲ್ಲ ಅಂತ ನಿಮ್ಗೆ ಏನಾದ್ರು ಇಲ್ಲ, ಅಥವಾ ನಾಯಕ ನಟ ಹೀಗೆ ಇರಬೇಕು ಅನ್ನುವಂತ ಒಂದು ನಾವು ಶೂಟಿಂಗ್ ಟೈಮ್ ಅಲ್ಲಿ ಇದ್ದಾಗ ಅಲ್ಲಿಯ ಪರಿಸರದವರಿಗೆ ಗೊತ್ತಿತ್ತು, ಅಂದ್ರೆ ಗೊತ್ತಾಗ್ತಿತ್ತಲ್ವಾ ಶೂಟಿಂಗ್ ಆಗ್ತಾ ಇದೆ ಅಂತ. ಓ ಪಿಕ್ಚರ್, ತುಳು ಪಿಕ್ಚರ್, ಓ ಪಡ್ಡಾಯಿ, ಹೀರೋಯಿನ್. ನನಗೆ ಫಸ್ಟ್ ಫಿಲ್ಮು ಯಾನೆ, ಅಂದ್ರೇನ ಹಾಗೆ ಹೀರೋಯಿನ್ ಆದ್ರೂ ಯಾರಾದ್ರೂ ಹೌದು ಆರು ಇದೊಂಥರ. ಆಮೇಲೆ ಅದನ್ನ ನಾವು ಎಂಜಾಯ್ ಮಾಡಕ್ ಶುರು ಮಾಡಿದ್ವಿ. ಕಡೆಗೆ ಏನಾಯ್ತು ಹೇಳಿದ್ರೆ, ಮತ್ತೆ ಬಂದವರಿಗೆ ಓ ಪಿಕ್ಚರ್ ಕಡಲು ಹೀರೋ ಅಕ್ಲ ಮಾತ ಬರ್ಪಿನ ವಾರಡು ಉಂಡು, ಅಕ್ಲಿಗೆ ಈ ಸಲ ಶೂಟಿಂಗ್ ಇಜ್ಜಿ ಬರ್ಪಿ ಹಾರಡು ಬೆಂಗಳೂರು ಶೂಟಿಂಗ್ ಹಾಕಲ್ಲ ಅಂತ ಹೇಳ್ತಾ ಇದ್ವಿ. ಆಗ್ಲಾದ್ರೂ ಕೂಡ ಇಡೀ ನಿಮ್ಮ ಚಿತ್ರಕರಣ ತಂಡವನ್ನು ನೋಡಿ ಯಾರೋ ದೊಡ್ಡ ಹೀರೋ ಇದ್ದಾನೆ ಹಂಗೂ ಇರ್ಬೋದು. ಅಂದ್ರೆ ಅವರ ಪ್ರಕಾರ ಅಥವಾ ಜನರ ಪ್ರಕಾರ ಒಬ್ಬ ಹೀರೋಯಿನ್ ಹೀಗಿರ್ಬೇಕು, ಹೀರೋ ಹೀಗಿರ್ಬೇಕು ಅನ್ನೋದು ಇತ್ತಲ್ವಾ, ಯಾಕೆ ಅವ್ರಿಗೆ ಬೇಸರ ಮಾಡೋದು ಅನ್ನೋದು ನಾವು ಎಂಜಾಯ್ ಮಾಡ್ತಾ ಇದ್ವಿ. ಆಕ್ಚುಲಿ ಅವರು ಸಿನಿಮಾಕ್ಕಾಗಿ 6 ಪ್ಯಾಕ್ ಎಲ್ಲ ತಗೊಂಡಿದ್ರು, ಮನೇಲಿ ಇಟ್ಟು ಬಂದಿದ್ರು. ಅದು ಮೊದಲಿಂದ ರೆಡಿ ಮಾಡಿದ್ರು, ಇಲ್ಲೇ ಆಗ್ಲಿಲ್ಲ, ಮನೇಲಿ ಇಟ್ಟು ಬಂದ್ರು. ಇದು ಬಿಂದು ರಕ್ಷಿಸಿ ಇಲ್ಲಿ ನೋಡುವಾಗ ಬೇರೆನೆ ಕಾಣ್ತೀವಿ, ಸಿನಿಮಾದಲ್ಲಿ ನೋಡುವಾಗ ಬೇರೆನೆ ಕಾಣ್ತೀವಿ. ಪಕ್ಕಾ ಮೀನುಗಾರ ಮಹಿಳೆ. ನಿರ್ದೇಶಕರ ಹತ್ರ ಕೇಳ್ತೀನಿ ಹೇಗೆ ಆಯ್ಕೆ ಆಯಿತು ಅಂತ ನೋಡಿದ್ರೆ. ಸೊ ನಿಮ್ಗೆ ಮೊದಲೇ ಹೇಗೆ ಅದು ಬಂತು, ಹುಡಿ ಬಂದದ್ದು ಹೇಗೆ ಅಂತ? ಅಭಯ್ ಸರ್ ಮೊದಲಿಂದ ಪರಿಚಯ ಇದ್ರು. ನಾವು ನೀನಾಸಂಲ್ಲಿ ಇರುವಾಗ ಅವರು ನಮ್ಮ ನಾಟಕಗಳನ್ನ ಸಂಚಿ ಫೌಂಡೇಶನ್ನಿಂದ ಶೂಟ್ ಮಾಡುವಾಗ ನಮ್ಮ ಪರಿಚಯ ಆಗಿತ್ತು. ಅಲ್ಲಿ ನಮ್ಮ ಎಲ್ಲ ನಾಟಕಗಳನ್ನೂ ಅವ್ರು ನೋಡ್ತಾ ಇದ್ರು.
ಹಾಗೆ ಅವ್ರಿಗೆ ಯಾವುದೋ ಒಂದು ಟೈಮಲ್ಲಿ ಇವ್ರು ಮಾಡ್ಬೋದು ಅಂತ ಅನ್ನಿಸಿ ನಮಗೆ ಕಾಲ್ ಮಾಡಿ ಈ ಥರ ಲೇಡಿ ಮ್ಯಾಕ್ಬೆತ್ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತಂದಾಗ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಫಿಲ್ಮಿನ ಒಂದು ಯೋಚನೆ ನಮಗಿರಲಿಲ್ಲ, ಅಂಥದ್ರಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದ ಅಂತವೂ ಒಂದ್ಸರಿ ನಮಗೆ ಭಯ ಆಗಿದ್ದುಂಟು, ದೊಡ್ಡ ಕ್ಯಾರೆಕ್ಟರ್ ಅಲ್ಲ ಅಂತ. ಆಲ್ರೆಡಿ ನೀವು ರಂಗಭೂಮಿಯಲ್ಲಿ ಆ ನಾಟಕವನ್ನ ನೋಡಿದ್ದೀವಿ ಮತ್ತೆ ನಾವು ಓದಿದ್ದೀವಿ ಕೂಡ ಮ್ಯಾಕ್ಬೆತ್. ಆದ್ರೆ ಆಗ ಓದಿದ್ದಕ್ಕೂ ನಮ್ಮ ಕ್ಯಾರೆಕ್ಟರ್ ವೈಸ್ ಓದೋದಕ್ಕೂ ವ್ಯತ್ಯಾಸ ಇರ್ತದೆ. ಹಾಗೆ ನಮ್ಮ ಸ್ಕ್ರಿಪ್ಟ್ ವರ್ಕ್ ಅಲ್ಲಿಂದ ಶುರು ಆಗ್ತಾ ಬಂತು, ಪ್ರಿಪ್ರೇಷನ್ ಎಲ್ಲ ಅಲ್ಲಿಂದವೇ ಅವರ ಫೋನ್ ಕಾಲಿಂದನೇ ಶುರು ಆಯ್ತು. ಅದಕ್ಕೆ ಪೂರಕವಾಗಿ ನಾವು ಟೆಸ್ಟ್ ಶೂಟ್ ಅನ್ನೋ ರೀತಿ ಒಂದು 2 ನಿಮಿಷದ ವಿಡಿಯೋ ಮಾಡಿದ್ವಿ, ಸಣ್ಣ ಅಲ್ಲಿದ್ದವ್ರನ್ನೇ ಸೇರಿಸ್ಕೊಂಡು ಹಾಗೆಲ್ಲ ಒಂದು ವಿಡಿಯೋನೂ ಆಯ್ತು. ಆಮೇಲೆ ಮತ್ತಷ್ಟು ಮೂವಿಗಳನ್ನ ನೋಡಿದ್ವಿ, ಥ್ರೋನ್ ಆಫ್ ಬ್ಲಡ್ ನೋಡಿದ್ವಿ, ಮ್ಯಾಕ್ಬೆತ್ ನೋಡಿದ್ವಿ. ಹಾಗೆ ಮತ್ತೆ ನಾವು ತಿರುಗಾಟದಲ್ಲಿರುವಾಗ ಸರ್ ಬಂದು ನಮಗೆ ಸ್ಕ್ರಿಪ್ಟ್ ಕೊಟ್ಟಿದ್ದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಎಲ್ಲ ಆಗ್ತಾ ಇತ್ತು. ಸೊ ಒಟ್ಟು ನಾವು ಫುಲ್ ಬ್ಯುಸಿಯಾಗಿ ಕೆಲಸ. ಆಯ್ತು. ಸ್ವಲ್ಪ ಈಗ ಹೇಗೆ ನೋಡ್ಲಿಕ್ಕೆ ಇದ್ದೀರಾ, ಹಾಗೆ ಸಿನಿಮಾದಲ್ಲಿ ಕಾಣ್ತೀರಾ ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಏನಾದ್ರು ಮಾಡಿದಾರ ನಿಮ್ಮಲ್ಲಿ? ಬೇರೆ ರೀತಿ ಮಾಡಿದ್ದಾರೆ. ಹೌದಾ? ಆಮೇಲೆ ಅದೇ ಮಾಮೂಲು ಮಗುವೀರ ತರುಣರಿಗಿಂತ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ನಂದು. ಅಲ್ಲಿದ್ದು ಆ ಕಮ್ಯುನಿಟಿ ಜೊತೆ ಬೆರೆಯದೆ ಅಲ್ಲಿಂದ ಸ್ವಲ್ಪ ಹೊರಗೆ ಬಂದು ಏನಾದ್ರೂ ಕೆಲಸ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡುವಂತ, ಮತ್ತೆ ಯಾವ ಕೆಲಸಗಳನ್ನು ಸೀರಿಯಸ್ ಆಗಿ ಮಾಡದಿರುವಂತ ಒಂದು ಪಾತ್ರ. ಆಮೇಲೆ ಅದೇ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ನನ್ನ ಪಾತ್ರ ಬರುವಾಗೆಲ್ಲ ಕಾಣಿಸ್ಕೊಂಡಾಗೆಲ್ಲ ಒಂದು ಬೀದಿ ನಾಯಿ ಸೌಂಡ್ ಬರ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಒಂದು ಸಣ್ಣ ಡಿಟೇಲ್ ಆದ್ರೆ ಬಹಳ ಮಹತ್ವವಾದ ಬೆಳವಣಿಗೆ. ಅಂದ್ರೆ ಸರ್ ನಮಗೆ ಅದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಮ್ಯೂಸಿಕ್ ಅಲ್ಲಿ ಒಂದು ಥಿಮ್ಯಾಟಿಕ್ ಕಂಟಿನ್ಯೂಟಿ ಅಂತಾರಲ್ಲ ಸರ್, ಆ ರೀತಿ ಅಂದ್ರೆ ಬಹುಶಃ ಎಲ್ಲಾ ಪಾತ್ರಗಳಿಗೂ ಅದು ಇದೆ. ಪ್ರತಿ ಪಾತ್ರಕ್ಕೆ ಹೊಂದಾಣಿಕೆ ಆಗುವಂತೆ ಅದರದ್ದೇ ಆದ ಒಂದು ಜರ್ನಿ ಮ್ಯೂಸಿಕ್ ಅಲ್ಲಿ ಇದೆ ಅಂತ ಒಂದು ಅದ್ ಮತ್ತೆ ಡಿಫ್ರೆಂಟ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿ ಕೂಡ ಇದೆ. ಆ ರೀತಿ ಅಂದ್ರೆ ಅದೇ ಮ್ಯೂಸಿಕ್ ಹೇಳುವಂಗೆ. ತುಳುವಲ್ಲೂ ಮಾತಾಡಿದ್ರೆ ತುಳುಲ ಗೊತ್ತು, ಆಮದು ಕಲಾವಿದರಾಗುದು ಬೇಡ. ಆಮದು ಸರಿ. ತುಳು ಅಂತೆ ತೊಂದರೆ ತೊಂದರೆ ಕಾಪುಡು ಧೈರ್ಯ ಕಮ್ಮಿ ಯಾನ್ ಕೇ ನೋಡಿತ್ತು ಏನಂದ ಯಾನ್ ಒಂದು ನಾಟೆ ಮಾರ ಏನಂದ ಆಯ್ತು ತೊಂದರೆ ಹೀರೆ ಬಂಡರ್ ಸರ್ ಎನ್ನಂಚನಕ್ಕೆ ಮಸ್ತ್ ಜನ ಬಿಡ್ತೇನೆ ಸರ್. ಹೀರೆ ಬಂಡರ್ ಅಂತ ಸರ್, ಹ್ಯಾಂಡ್ಸಮ್ ನಕ್ಲಿಗೆ ತೂಲಿ ಸರ್ ಏನಕ್ಕೆ ಅಂಚ ಅರೆ ಫ್ಯಾಮಿಲಿ ಯಾನ್ ಹ್ಯಾಂಡ್ಸಮ್ ಒಂದು ಇರು ಕಲಾವಿದರ ಆಯ್ಕೆ ಹೇಗಾಯ್ತು ಅದು, ಮತ್ತೆ ಇಂಥದೇ ಈ ಕ್ಯಾರೆಕ್ಟರ್ಗಳಿಗೆ ಅಂದ್ರೆ ನಾಯಕ ನಟನ ನೋಡಿದ್ರೆ ಈ ಇದಾಗಬೇಕು. ಈಗ ಅವರು ಅಲ್ಲಿ ಪ್ರೊಮೋದಲ್ಲಿ ಅಥವಾ ಪೋಸ್ಟರಲ್ಲಿ ನೋಡುವಾಗ ಕೂಡ ಪಕ್ಕಾ ಮೀನುಗಾರ ಹೆಂಗಸು ಅಥವಾ ಹುಡುಗಿ ಅನ್ನೋದು ಕಾಣ್ತದೆ. ಅದೇ ಹೌದು, ನಿಮ್ಮ ಅಬ್ಸರ್ವೇಷನ್ ಬಹಳ ಸರಿ ಇದೆ. ಅಂದ್ರೆ ಒಂದನೇದಾಗಿ ನನಗೆ ಇವರೆಲ್ಲರೂ ಬೇರೆ ಬೇರೆ ಕಾಲದ ಘಟ್ಟದಲ್ಲಿ ಪರಿಚಯ ಇರುವಂತವ್ರು. ಚಂದ್ರ ಸರ್ ಅನ್ನು ಇಮಿಟೇಟ್ ಮಾಡ್ಕೊಂಡು ನಾನು ನಾಟಕ ಕಲ್ತವನು. ಅಂದ್ರೆ ಅವರ ಅಂದ್ರೆ ಅವತ್ತಿನ ಕಾಲದ ಕೋರ್ಟ್ ಮಾರ್ಷಲ್ ಇರ್ಬೋದು, ಆ ನಾಟಕಗಳನ್ನು ನೋಡಿ ನಾನು ಅವ್ರನ್ನ ಇಮಿಟೇಟ್ ಮಾಡಿ ರಂಗಭೂಮಿಯಲ್ಲಿ ಸಣ್ಣ ಸಣ್ಣ ಹೆಜ್ಜೆ ಇಟ್ಟವು. ನಾನು ರಂಗಭೂಮಿಯಲ್ಲಿ ಅವರು ಅರ್ಧ ಅಲ್ಲ ಕಾಲು ಭಾಗದಷ್ಟು ಹೋಗಲಿಲ್ಲ. ಆದ್ರೆ ಮತ್ತೆ ಇವರೆಲ್ಲ ನಮ್ಮ ಪ್ರಾಯದವರು. ಅಂದ್ರೆ ಸೊ ಅವರ ನಾಟಕಗಳನ್ನ ನಾನು ನೋಡ್ತಾ ಇದ್ದೆ. ಸೊ ನಮ್ಮಲ್ಲಿ ಅವರು ಮಾಡಿರುವ ನಾಟಕಗಳ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ನೀನಾಸಂಗೆ ನಾನು ರೆಗ್ಯುಲರ್ ಆಗಿ ಹೋಗ್ತಿದ್ದೆ. ಸೊ ಮತ್ತೆ ನೀನಾಸಂನ ಹೊರಗೆಯೂ ಬೇರೆ ಎಲ್ಲೋ ಪ್ರದರ್ಶನಕ್ಕೆ ಬಂದಾಗ ಸಿಗ್ತಿದ್ರು, ಬೆಂಗಳೂರಿಗೆ ಬಂದಾಗ ಸಿಗ್ತಿದ್ರು. ಹೀಗೆ ನಾವು ಅಂದ್ರೆ ಫ್ರೆಂಡ್ ಆಗಿ ಬಹಳ ಕಾಲದಿಂದ ಗೊತ್ತಿರೋರು, ಒಂದು ಕನಿಷ್ಠ ಒಂದು 5-6 ವರ್ಷಗಳಿಂದ ಪರಿಚಯ ಇರೋರು, ಹೆಚ್ಚು ಹೆಚ್ಚೆ. ಸೊ ಆ ತರ ಅವ್ರನ್ನ ಪರಿಚಯ ಆಯ್ತು. ಆದ್ರೆ ಕೆಲವು ನಾಟಕಗಳನ್ನು ನೋಡಿದಾಗ ಈ ಸ್ಕ್ರಿಪ್ಟ್ ನನಗೆ ಮತ್ತೊಂದು 6 ವರ್ಷದಿಂದ ತಲೆಯಲ್ಲಿ ನಡೆಯುತ್ತಾ ಇರುವಂತ ಸ್ಕ್ರಿಪ್ಟ್. ಕೆಲವು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನೋಡ್ತಾ ಇದ್ದಾಗ ಒಂದೊಂದು ಪಾತ್ರದಲ್ಲಿ ಒಂದೊಂದು ಟ್ರೇಟ್ಸ್ ಕಾಣ್ತು. ಅಂದ್ರೆ ಇವರಿಗೆ ಅವರ ವ್ಯಕ್ತಿತ್ವದಲ್ಲಿ ಈ ತರದ ಒಂದು ಸಣ್ಣ ಕ್ವಾಲಿಟಿ ಇದೆ ಅಂತ ಹೇಳುವಂಥದ್ದು. ಅಂದ್ರೆ ನನ್ನ ಕ್ಯಾರೆಕ್ಟರ್ಗೆ ಡೈರೆಕ್ಟ್ ಆಗಿ ಅಲ್ದಿದ್ರು ಕೂಡ ಇವರು ಆ ಕ್ಯಾರೆಕ್ಟರ್ನ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ತರ್ಲಿಕ್ಕೆ ಸಾಧ್ಯತೆ ಅಂತ ಅನ್ಸ್ತಿತ್ತು. ಅಂದ್ರೆ ಈ ಪಾತ್ರಗಳು ನಮ್ಮ ತಲೆಯಲ್ಲಿ ಎಷ್ಟೋ ಕಾಲದಿಂದ ಇರುವ ಕಾರಣ ಅದು ಸೂಟ್ ಆಗ್ತಾ ಹೋಗ್ತದೆ. ನೀವು ಹುಡುಕಾಟ ನಡೆಸ್ತಾ ಇರುವಾಗ, ನಾಟಕಗಳನ್ನು ನೋಡ್ತಾ ಇರುವಾಗ ಇದಕ್ಕೆ ಈ ಕ್ಯಾರೆಕ್ಟರ್ ಆಗ್ತದೆ. ಮತ್ತೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಈಗ ಇದರಲ್ಲಿ ತುಂಬಾ ಜನಕ್ಕೆ, ಈಗ ಚಂದ್ರ ಸರ್, ಗೋಪಿ ಭಟ್ರು ಈ ತರದ ಒಂದು 2-3 ಜನ ಬಿಟ್ರೆ ತುಂಬಾ ಜನಕ್ಕೆ ಫಸ್ಟ್ ಫಿಲ್ಮ್ ಆಗಿರೋ ಕಾರಣ ಪ್ರೇಕ್ಷಕರಿಗೂ ಕೂಡ ಅವರನ್ನು ಕಲಾವಿದರನ್ನಾಗಿ ನೋಡುವ ಬದಲು ಪಾತ್ರವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ.
ಈಗ ಯಾರು ಶಾರುಖ್ ಖಾನ್ ಆಕ್ಟ್ ಮಾಡಿದ್ರೆ ಅವನನ್ನು ಶಾರುಖ್ ಖಾನ್ ಬಿಟ್ಟು ಪಾತ್ರ ಆಗಿ ನೋಡೋದು ಕಷ್ಟ ಆಗ್ತದೆ. ಇಲ್ಲಿ ನನಗೆ ಅದೊಂದು ಅಡ್ವಾಂಟೇಜ್ ಇದೆ, ಯಾಕಂದ್ರೆ ಇವ್ರು ಫಸ್ಟ್ ಟೈಮ್ ಮಾಡ್ತಾ ಇರೋ ಕಾರಣ ಜನ ಇವರನ್ನು ಪಾತ್ರವಾಗಿಯೇ ನೋಡ್ತಾರೆ ಹೊರತು ನಾನು ಪಾತ್ರವನ್ನು ನಂಬಿಸುವ ಕೆಲಸ ಕಡಿಮೆ ಇರ್ತದೆ ನನಗೆ. ಕಡಿಮೆ ಇರ್ತದೆ. ಹೌದೌದು, ನಿಮ್ಗೆ ಕಂಪ್ಲೀಟ್ ಆಗಿ ಆ ಪಾತ್ರ ಅಂತ ಕಾಣ್ತಿರ್ತದೆ. ಈ ಬಿಂದು ರಕ್ಷಿತ ನೋಡಿದ್ರೆ ಸುಗಂಧಿ ಅಂತ ಕಾಣ್ತದೆ. ಅವ್ರಿಗೆ ಪ್ರಾಬ್ಲಮ್ ಮುಂದಿನ ಸಿನಿಮಾದಲ್ಲಿ ಬೇರೆ ರೀತಿ ಆಗ್ಬಹುದು. ನನಗೆ ಅಡ್ವಾಂಟೇಜ್ ಇದೆ ಅದು. ಅದರ ನಂತರ ಒಂದು ಬಹಳ ಇಂಪಾರ್ಟೆಂಟ್, ಈಗ ನೀವು ಹೇಳಿರುವ ವಿಷಯಕ್ಕೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಅವ್ರು ಹಾಕಿರೋ ಶ್ರಮಗಳು, ನಟರ ಶ್ರಮ. ಅಂದ್ರೆ ನಟರು 1-2 ವಾರದಷ್ಟು ಕಾಲ ಮಲ್ಪೆಯಲ್ಲೇ ಉಳ್ಕೊಂಡು ಮಗುವರೊಟ್ಟಿಗೆ ದಿನ ಬೆಳಿಗ್ಗೆ ರಾತ್ರಿ ಅವರೊಟ್ಟಿಗೆ ಇದ್ಕೊಂಡು ಅಲ್ಲಿಗೆ ಅವರು ದಿನ ಮಾಡುವಂತ ವಿಷಯಗಳನ್ನ ನೋಡಿಕೊಂಡು ಅವರ ಭಾಷೆಯನ್ನು ಹೇಗೆ ಉಚ್ಚರಿಸ್ತಾರೆ, ಆ ಶಬ್ದ ಯೂಸ್ ಮಾಡಬಹುದು, ಅದ್ರ ಆಕ್ಸೆಂಟ್ ಬೇರೆ ಇದ್ರೆ ಕೂಡ ಗೊತ್ತಾಗ್ತದೆ. ಆ ಶಬ್ದದ ಬಳಕೆಯ ಕ್ರಮ ಮತ್ತೆ ಅವರ ದೇಹ ಭಾಷೆ, ಅವರ ಬಟ್ಟೆಯ ಕ್ರಮ, ಇದೆಲ್ಲವನ್ನೂ ಅಬ್ಸರ್ವ್ ಮಾಡಿ ರಂಗಭೂಮಿಯರಾದ ಕಾರಣ ಅವ್ರಿಗೆ ಅದು ರಿಲೇಟಿವ್ಲಿ ಈಸಿ. ಅದನ್ನು ಪಿಕ್ ಮಾಡಿದ್ರು. ಆ ಶ್ರಮ ಇದೆಯಲ್ಲ ಅದು ಸಿನಿಮಾದಲ್ಲೂ ಕಾಣ್ತದೆ. ಅಂದ್ರೆ ಅದು ಅದರ ರಿಚ್ನೆಸ್ ಗೆ ಅವರ ಶ್ರಮ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್. ಇದು ಹೇಗೆ ಅನ್ಸಿತ್ತು ಮಲ್ಪೆಯ ಪರಿಸರ? ತುಳು ಬರ್ಪಣತೆ ಪಾತಿರದಾರ ತುಳು ಟಾಕಲ್ದ ಆಕ್ಚುಲಿ ಶೂಟಿಂಗ್ ಶುರುವಾಗೋಕ್ಕೂ ಮುಂಚೆ ಒಂದು 15 ದಿನಕ್ಕೂ ನಾವು ಮಲ್ಪೆ ಅಂದರೆ ಉಡುಪಿಯಲ್ಲಿ ಉಳ್ಕೊಂಡು ದಿನ ಬೆಳಗ್ಗೆ ಮಲ್ಪೆಗೆ ಹೋಗ್ತಿದ್ವಿ. ಅಲ್ಲಿ ಅವರ ಮತ್ತು ನಮ್ಮ ಮಧ್ಯೆ ಅಂದರೆ ಡಿಫ್ರೆನ್ಸ್ ಕಾಣಬಾರ್ದು ಅನ್ನೋ ಕಾರಣಕ್ಕೆ ನಾವು ಅವ್ರ ಥರನೇ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಹೋಗಿದ್ದಿದ್ದು. ಅಂದರೆ ಸೀರೆ ಉಟ್ಕೊಂಡು ಹೋಗಿದ್ದು, ಇವರು ಚಡ್ಡಿ ಶರ್ಟ್ ಎಲ್ಲ ಹಾಕೊಂಡು ಹೋಗಿದ್ದು, ಮದುವೆ ಆಗಿರೋ ಹಾಗೆ ಹೋಗಿದ್ದು. ಬಣ್ಣ ಪೂರ್ತಿ ಬದಲಾಗಿತ್ತು. ಕಡಲ ಬದಿ ಮತ್ತು ನದಿ ಬದಿಯಲ್ಲಿ ಬಿಸಿಲಲ್ಲಿ ಇದ್ರೆ ಮತ್ತೆ ಅದೇ ಬಣ್ಣ. ಅಲ್ಲ ಸರ್, ಕೊನೆಗೆ ಹೇಳ್ಬಿಟ್ರು ಇಲ್ಲ ನೀವು ಇನ್ನೂ ಬಿಸಿಲಿಗೆ ಹೋದ್ರೆ ಶೈನ್ ಆಗತ್ತೆ ಕ್ಯಾಮ್ರಾ, ಬೇಡ ಹೋಗುದು ಅಂತ. ಇನ್ಫ್ಯಾಕ್ಟ್ ಸ್ಕಿನ್ನಿನ ಟೊನಾಲಿಟಿ ವರೆಗೆ ಕೂಡ ಅವ್ರು ಅದನ್ನ ಅಚೀವ್ ಮಾಡಿದ್ರು. ಅಂದ್ರೆ ನಾವು ಮೇಕಪ್ ಅಲ್ಲಿ ಒಂದು ಬಣ್ಣ ತರದು ಒಂದು ವಿಷಯ ಇರ್ತದೆ, ಆದ್ರೆ ನ್ಯಾಚುರಲ್ ಟೋನಿಂಗ್ ಗೆ ಬೇರೆ ಒಂದು, ಅದಕ್ಕೆ ಸಿನಿಮಾದಲ್ಲಿ ಒಂದು ಅಥೆಂಟಿಸಿಟಿ ಇರ್ತದೆ ಸಿನಿಮಾದ ಕ್ವಾಲಿಟಿಯಲ್ಲಿ, ಅದನ್ನು ಕೂಡ ಮಾಡ್ಕೊಂಡ್ರು. ಅಂದ್ರೆ ಅಲ್ಲಿ ಅವ್ರ ಜೊತೆ ಬೆರೆತುಕೊಂಡಾಗ ಅವರ ಎಲ್ಲಾ ರೀತಿಯ ಬದುಕು, ಅವರ ಸಂಸ್ಕೃತಿ ಎಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೌದೌದು, ಅದೇ ಸಪೋರ್ಟ್ ಕೂಡ. ಹೌದೌದು. ಈಗ ಸಾರಿ ನಾನು ಜಾಸ್ತಿ ಮಾತಾಡಿದ್ರೆ, ಈಗ ಮೋಹನ್ ಕ್ಯಾರೆಕ್ಟರ್ ಒಂದು ಕಡೆ ನ್ಯಾಚುರಲ್ ಆಗಿ ಬೆಳೆಯುವಂತ ಡೈಲಾಗ್ ಅಲ್ಲಿ ಚಲೋ ಚಲೋ ಬಯ್ಯ ಜಲ್ದಿ ಕರೋ ಅಂತ ಹಿಂದಿಯಲ್ಲಿ ಮಾತಾಡಿದ್ರು. ನಾನು ಒಂದ್ಸತಿ ಗಮನಿಸಿದೆ ಇದ್ಯಾಕೆ ಹಿಂದಿಯಲ್ಲಿ ಹೇಳಿದ್ರು ಅಂತ. ಆಮೇಲೆ ನೋಡಿದ್ರೆ ಆಕ್ಚುಲಿ ಮಲ್ಪೆಯಲ್ಲಿ ಆ ಪರಿಸರದಲ್ಲಿ ಹಿಂದಿ ಇದೆ, ಯಾಕಂದ್ರೆ ಒಡಿಸಾದಿಂದ ಬಂದ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ಸೊ ತುಳು ಬಿಟ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಹಿಂದಿ ಆಗ್ತದೆ ಸುಮಾರು ಕಡೆ. ಸರಿ, ಅಂದ್ರೆ ಈ ಕಲ್ಚರಲ್ ಫ್ಯಾಬ್ರಿಕ್ ಅಂತ ಏನ್ ಹೇಳ್ತೀವಿ ನಾವು, ಸಣ್ಣ ಸಣ್ಣ ಲೇಯರ್ಗಳಿದೆಯಲ್ಲ, ಅದು ಸಿನಿಮಾಕ್ಕೆ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ, ಎಲ್ಲ ನಟರದ್ದು, ಟೆಕ್ನಿಷಿಯನ್ಗಳದ್ದು. ಹಾಗಾಗಿ ಅದೊಂಥರ ರಿಚ್ ಆಗ್ಲಿಕ್ಕೆ ಕಾರಣ ಆಯ್ತು. ಚಂದ್ರಸನ್ ಇತ್ತೆ ತುಳು ನಾಟಕ ಸಿನಿಮಾ ಆಪಿನಲ್ಲ ಉಂಟು ಒಂಜಿ ಪ್ರೇಕ್ಷಕ ಐಕೆ ತಯಾರಾದದ್ದು ಇತ್ತೆ ಮೂಲಿತ್ತೆ ವಾರೀತಿ ಇದೆ ಪಂಡ ಈ ಸಿನಿಮಾ ಒಟ್ಟು ಬೇತನೆ ಇರ್ತದ ಒಂಜಿ ವಾತಾವರಣ ಸೃಷ್ಟಿ ಮಾಡುವ ಸಾಧ್ಯತೆ ಉಂಡ ಎಂಚ ಒಂಜಿ ರೀತಿಡ್ ಪಡ್ಡಾಯ ಸಿನಿಮಾ ಈ ತುಳು ಚಿತ್ರರಂಗೋಡು ಒಂಜಿ ಲಿಟ್ಮಸ್ ಟೆಸ್ಟ್ ಅಂತ ಪೇರು ಪಂಡ ಉಂದೆತ್ತ ಜನ ನೇನು ವಾರೀತಿ ನೆಕ್ ರಿಯಾಕ್ಟ್ ಮಲ್ಪೇರು ಪಂಡದು ಒಂಜಿ ಕಾಮಿಡಿ ಟ್ರೆಂಡೇ ಪೋಂತನ ಒಂಜಿ ಕಾಲಘಟ್ಟಡು ನಮ್ಮ ಒಂಜಿ ಸೀರಿಯಸ್ ಆಗಿ ಒಂಜಿ ಫಿಲ್ಮ್ ಕೊರೊಂದಿಲ್ಲ. ಸೊ ಒಂಜಿ ಎಂಕ್ಲೆಗ್ ನಂಬಿಕೆ ಎಂಚಿನ ಪಂಡ ಒಂಜಿ ಹೊಸ ಟ್ರೆಂಡ್, ಒಂಜಿ ಹೊಸ ಬದಲಾವಣೆಗೆ ನಮ್ಮ ಪ್ರೇಕ್ಷಕರು ಖಂಡಿತವಾದ ಐನು ಐಕ್ ಒಂಜಿ ಸ್ವಾಗತ ಮಲ್ಪೇರು ಪಂಪಿನ ಒಂಜಿ ಭಾರಿ ದೃಢವಾದ ನಂಬಿಕೆ ಉಂಡು. ಒಂಜಿ ನೋಡ ನೆಕ್ ಗಟ್ಟಿಯಾನ ಕತೆ ಉಂಟು, ವೆರಿ ಸ್ಟ್ರಾಂಗ್ ಸ್ಟೋರಿ. ಬೊಕ್ಕ ಒಂಜಿ ಜನಾಂಗದ ಅಕ್ಲನ ಬದುಕು ಬೊಕ್ಕ ಒಂಜಿ ಹೋರಾಟದ ಬದುಕನ್ನು ಭಾರಿ ಸಮರ್ಥವಾದ ಬಂತಿನೊಂದು. ಈ ನೆಟ್ ಕಡಲ್ಡ್ ಎಂಕ್ ಫಾರ್ ಎಕ್ಸಾಂಪಲ್ ಯಾನೊಂಜಿ ಉದಾಹರಣೆ ಪನ್ಪೆ ಎಂಕಲ್ ಈ ಕಡಲ್ಡ್ ನಿಜವಾದ ಮೀನು ಪತ್ತನ ಪ್ರೋಸೆಸ್ ಏನೋ ಡೀಪ್ ಸಿ ಅವು ಆಕ್ಚುಲಿ ಎಂಕಲ್ ಸಾಧಾರಣ 4 ಗಂಟೆದ ಪೊರ್ತುಗು ಪರ್ಸಿನ ಬೋಟುಡು ಅಕ್ಕನ ಟಿಪಿದಾಡ್ದ ಎಂಕಲ್ 6 ಜನ ಆಕ್ಚುಲಿ 2 ಜನ ಆರ್ಟಿಸ್ಟ್ ನಕ್ಲಿ ಯಾನ್ ಬೊಕ್ಕ ಮೋಹನ್ ಮೇರೆ ಅಭಯ ಸಿಂಹ ಬೊಕ್ಕ ಡಿಒಪಿ ಬೊಕ್ಕ ಒಂಜಿ ಅಸೋಸಿಯೇಟ್ ಪಂಡ ಹೆಚ್ಚು ಜನ ಪೂಪ್ಲ ಕೆಜಿ ಅಂಡ್ ಮೋರ್ ಓವರ್ ಎಂಜಿನ ಪಂಡ ಎಂಕ್ಲೆಗ್ ಆಡೆ ಪೋಪನ ತುಂಬ ಭಾರಿ ಪೊಡಿಪದೇರು ದಮಂಡ ಐಕ್ ಪೋಡ 2 ದಿನ ಶೆಡ್ಯೂಲ್ ದಿತ್ತೇರು. ಒಂದಿನ ಕಕ್ಕದು ಓರ್ಲ ಶೂಟಿಂಗ್ ಉಂತುಂಡ ನನ್ನೊಂದಿನ ಪೋಡುಂದು ಐಕ್ ಒಂಜಿ ಬಂಡಲ್ ಗಟ್ಲೆ ಐಕ್ ಗ್ಲೂಕೋಸ್ ಬೊಕ ನೀರು ಕ್ಯಾನಸ್ ಅಂದ್ ಬೊಕ ದಾಯ ಅಡೆ ಪೋಂಡ ತಿಂದ ಅಲ್ತಿ ಕುಜಿರೆ ಮಾತ್ರೆ ಅಡೆ ಪೋಂಡ ತಿಂದ್ರೆ ಅಲ್ತಿ ಕುಜಿ ಪೋನಗನೆ ಮುತ್ತು ಬ್ರೆಡ್ ಜಾಮು ಪೂರ ಇಜ್ಜಿನ ಇತ್ತು ಪ್ಯಾಕ್ ಮಂತ್ ಪೋತ ಪೋನಗನೆ ಪೋಡಿಗೆ ಎಂಜಿನ ಪಡ ಕಕ್ಕುಂಡು ಉಂದು ಸೀ ಸಿಕ್ನೆಸ್ ನಾರ್ಮಲಿ ಆಪುಂಡ್ಗೆ ಎತ್ತೋ ಜನ ಬೋಟ್ ಓನರ್ಸ್ ಇನ್ನಿ ಮುಟ್ಟ ಡೀಪ್ ಸಿ ಪೋತುಜೇರು ದೇ ಆರ್ ಓನರ್ಸ್ ಆಫ್ ದ ಬೋಟ್ ಅಕ್ಕಲು ಕೋಟಿ ಗಟ್ಟದ ವ್ಯವಹಾರ ಮಲ್ಪೇರು ಆಂಡ ತತ್ತದೆಲ್ಲ ಬೋಟ್ ಪೋತುಜೇರು ದಯಪಂಡ ಈ ಪೋಡಿಗೆ ದಯಪಂಡ ನನಗೆ ಎಂಜಿನ ಪಂಡ ಹೊರಗಿರು ಕಡಲ್ಗೆ ಪೊಗ್ಗ್ಯಾರ್ನಾಂಡ ಅವು ಪ್ರೋಸೆಸ್ ಕಂಪ್ಲೀಟ್ ಆದ ಮೀನು ಪತ್ತ ಬರ್ಪನಟ ಫಿರಾರ್ ಪ್ಲೇಕೇಜಿ
ಅಂದ್ ಹಿ ಹ್ಯಾಸ್ ಟು ಬಿ ದೇರ್ ವಿತ್ ದೆಮ್. ಅಂದ್ ಸೊ ಈ ಒಂಜಿ ಪೋಡಿಗೆಲ್ಲ ಎಂಕ್ಲೆಗ್ಲೆತ್ತನು ಫಾರ್ಚುನೇಟ್ಲಿ ಆನಿ ಒಂಜಿ ಕಡಲ್ ಏತು ಶಾಂತವಾಯ್ತಂದ್ರೆ ಪಂಡ ಅವು ಕಡಲ್ ಮಿತ್ತು ಮಸ್ತ್ ವೇವ್ಸ್ ಇತ್ತನ ಮಾತ್ರ ಈ ಪ್ರಾಬ್ಲಮ್. ಲಕ್ಕಿಲಿ ಎಂಕ್ಲು 4 ಗಂಟೆ ಬಿದರ್ದ ಸುಮಾರು 7:30 ಗಂಟೆಗೆ ಎಂಕಲ್ ಏತದ ಅವಳು ತಾಂಡೇಲ ಆರು ತೂದು ಐಟ್ ಬಗ್ಗೆ GPS ಸಿಸ್ಟಮ್ಡ್ ಮೀನ್ ತೆಪ್ಪ ಅವಳು ಗೊತ್ತಾಪಡು ತೂರಾಪಡು ಆರು ತೂದು ಬಂದ್ಪೇರು ಸಿಗ್ನಲ್ ಕೊರ್ಪೇರು ಅಪ್ಪಗ ಅಲ್ಪ ಹಾಕ್ಲು ಬಲೆ ಪಾಡೋದು ಹೋಗ್ಪೇರು. ಆ ಬಲೆ ಪಾಡ್ನೇ ಒಂಜಿ ಬಾರಿ ಮಲ್ಲ ಪ್ರೋಸೆಸ್ ಅವು ಏತು ಮೈಲ್ ಗಟ್ಲೆದ ಒಂಜಿ ಸರ್ಕಲ್ಡ್ ಆಯ್ನ ಪಾಡ್ವೇರು. ಸೊ ಅವು ಪಾಡ್ದು ಸಾಧಾರಣ ಒಂಜರ ಗಂಟೆ ಬೊಕ್ಕ ವೈಪರ್ಶನ್ ಮಾಡ್ಬೇರು. ಸಾಧಾರಣ 30 ಜನ ಒಂಜಿ ಫೋರ್ಸ್ ಐಕ್ ಇಂಟ್ರೆಸ್ಟಿಂಗ್ಲಿ ಈ ದುಂಬುಪುರ ಐಕ್ ಒಂಜಿ ಜನಪದ ಐತಾನೆ ಒಂಜಿ ಪುಲ್ ಮಲ್ಪಣ ಐಲೇಸ ಐಸ್ ಐತೆಲಾಕ ಐತ ನಮ್ಮ ಒಂಜಿ ಮರತ್ ಒಯ್ಪುನಾಗ ಒಂಜಿ ರಿದಮ್ ಉಂಡು ಅಪ್ಪಾಗ ಐಕ್ ಒಂಜಿ ರಿದಮ್ ಇತ್ತನ್ಗೆ ಇತ್ತೆ ಎಂಜಿನ್ ಆದ್ರ ಮಂಡ ಈ ಮೇರ್ ಪಂಡ್ಲೇಕನೆ ಹಿಂದಿ ದಕ್ಲು ಬೈದಿರತ್ತೆ ಅಕ್ಲೆಗ್ ಈ ಜೋರ್ ಜಾಸ್ ಮ್ಯೂಸಿಕ್ ಹೆವಿ ಮ್ಯೂಸಿಕ್ ಮಾಡೋಡು ಮ್ಯೂಸಿಕ್ ಪಂಡ ಮುಕ್ಕಲು 30 ಜನ ಒಯ್ಪೇರು ತಾತದ ಮ್ಯೂಸಿಕ್ ಮೀನು ಉಂತುಂಡು ಅಡೆಗೆ ಬಂದು ಒಬ್ಬ ಆಡೋರು ಪಾಳ್ಳೆ ಅಂದ್. ಸೊ ಎಂಕ್ಲೆಗ್ ಒಂಥರ ಅಂಡ್ ಎಂಜಿನ್ ಅಂತ ಮಂಡ ಯಾನ್ ಬೊಕ ಮೋಹನ್ ಎಂಟೈರ್ ಪ್ರೋಸೆಸ್ ಇನ್ವಾಲ್ವ್ ಆಯ ಆ ಮೀನು ಒಯ್ಪು ನೆರ್ದು ಬತ್ತಿನ ಅವೇನು ಆನಿ 16 ಟನ್ ಬೂತಾಯಿ ಕ್ಯಾಚ್ ಆತನು. ಸಾಧಾರಣ ಒಂಜಿ 2 ಗಂಟೆ ಅವು ಮೇನ್ ಬೋಟ್ ನೆರ್ದು ಬಲೆರ್ದು ಪಿಕ್ ಮಾಲ್ತದ ಒಯ್ತದ ಐನ್ ಕ್ಯಾರಿಯರ್ ಬುಟ್ಟು ಪಾಡ್ನ ವೆರಿ ಇಂಟ್ರೆಸ್ಟಿಂಗ್ ಪ್ರೋಸೆಸ್. ಬಟ್ ಅದೇ ಟಫ್ ಒಂಜಿ ಬಹುಶಃ ಈ ಹೋರಾಟದ ಬದುಕು ಒಂಜಿ ಮೀನ್ ನಂಗೆ ತಿನ್ನರೆ ಭಾರಿ ರುಚಿ ಆಪಣದೆ ಅವೇನು 10 ನಮಿನಿ ಒಂಜಿ ಪ್ರೋಸೆಸ್ ತುಯರಡ ನಂಗೆ ನಮ್ಮ ಬೆಚ್ಚಿದ ಬರುವ ಅಂಚಿನ ಒಂಜಿ ಬಂಗದ ಬೇಲೆ ಟಫ್ ಜಾಬ್. ಸೊ ಈ ಒಂಜಿ ಅನುಭವ ಉಂಡತ್ತೆ ನುತಿಕಿನ ಆ ಮೀನುಗಾರನ ನಿಜವಾದ ದಿನನಿತ್ಯದ ಹೋರಾಟ ಅವು ಒಂಜಿ ಯುದ್ಧ ಕಡಲು ಬೊಕ್ಕ ಮನುಷ್ಯನ ನಡುಟು ನಡಪುನ ಯುದ್ಧ ಅವು. ಸೊ ಈ ಯುದ್ಧೋಡು ಗೆಂದದ ಬರೋಡು ಬದುಕಿದ ಬರ್ಪುನೇ ಒಂಜಿ ಮಲ್ಲ ಹೋರಾಟ. ಸೊ ನಿಖುಲ್ ಆ ಯುದ್ಧೋಡು ಗೆಂದದ ಬತ್ತಿನ ಮೋಹನ್ ರಂಗಭೂಮಿಯ ನಟನೆ, ನಾಟಕದ ಅಂದ್ರೆ ವೇದಿಕೆ ಮೇಲೆ ನಟನೆ ಮತ್ತು ಸಿನಿಮಾದ ನಟನೆಗಳು ಇದು ಹೇಗೆ ಅಂದ್ರೆ ಅಲ್ಲಿ ಏನಾದ್ರು ಗೊತ್ತಾಯ್ತಾ, ಅಂದಾಜ್ ಆಯ್ತಾ ಅಥವಾ ಮೊದಲಿಗೆ ನೀವು ಮಾಡುವಾಗ ನಂಗೆ ಗೊತ್ತಿಲ್ಲ ಇದಕ್ಕಿಂತ ಮೊದಲು ನೀವು ಸಿನಿಮಾ ಮಾಡಿದ್ರಿಲ್ಲ ಅಂತ? ಇಲ್ಲ ಇಲ್ಲ ಇಲ್ಲ, ನನಗೆ ಫಸ್ಟ್ ಫಿಲ್ಮು. ಆಮೇಲೆ ನನಗೆ ನಾಟಕವೇ ಹೆಚ್ಚು ಸುಲಭ ಅಂತ ಅನ್ಸುತ್ತೆ. ಅಂದ್ರೆ ಅಲ್ಲಿ ಆಕ್ಟಿಂಗ್ ಮಾಡ್ಬೋದು, ಆದ್ರೆ ಇಲ್ಲಿ ಮಾಡದೇ ಇರೋದು. ಇಲ್ಲಿ ಆಕ್ಟಿಂಗ್ ಮಾಡಬಾರ್ದು, ಬದುಕಬೇಕು. ಅಂದ್ರೆ ಅದು ತುಂಬಾ ಸಲ ಮೋಹನ್ ಅಷ್ಟು ಬೇಡ, ಕಡಿಮೆ ಮಾಡಿ ಇನ್ನರ್ ಇರ್ಲಿ ಅನ್ನೋದು ಆ ಥರದೊಂದು ನಾಜುಕ್ತನ. ಆಮೇಲೆ ನಾಟಕದಲ್ಲಿ ಇರುವಷ್ಟು ನಟನೆಯ ಇದು ಎಕ್ಸ್ಪ್ರೆಷನ್ ಅಷ್ಟು ಬೇಕಾಗಿಲ್ಲ, ಆದ್ರೆ ಇನ್ನರ್ ಬೇಕಾಗುತ್ತೆ. ಆಮೇಲೆ ನಟನೆಯನ್ನ ಟ್ರೀಟ್ ಮಾಡೋ ರೀತಿನೂ ವ್ಯತ್ಯಾಸ ಇದೆ ನಾನು ಗಮನಿಸಿದ ಪ್ರಕಾರ. ಈಗ ನಾವು ನಾಟಕದ ಶೋಗಿಂತ ಹಿಂದಿನ ದಿವಸ ಲೈಟಿಂಗ್ ಕೆಲಸ ಮಾಡ್ತಾ ಇರ್ತೀವಿ. ಅವಾಗ ನಾವು ಎಷ್ಟು ತಮಾಷೆ ಮಾತಾಡ್ತೀವಿ, ಹೇಗ್ ಬೇಕಿದ್ರು ಇರ್ತೀವಿ. ನೆಕ್ಸ್ಟ್ ಡೇ ಅಭಿನಯ ಮಾಡ್ತೀವಿ, ಅವಾಗ ಹೇಗ್ ಬೇಕಿದ್ರು ಇರೋದಿಲ್ಲ ನಾಟಕದಲ್ಲಿ. ಅವಾಗ ಸ್ವಲ್ಪ ಸೈಲೆನ್ಸ್, ಕೆಲವು ಮಾತೆಲ್ಲ ಆಡೋದಿಲ್ಲ, ಸ್ವಲ್ಪ ಬೇರೆ ರೀತಿ ಇರ್ತೀವಿ. ನಟನೇನು ನಾಟಕದ ಒಂದು ಕೆಲಸನೇ, ಲೈಟಿಂಗ್ ಒಂದು ಕೆಲಸನೇ. ಅದನ್ನ ಟ್ರೀಟ್ ಮಾಡೋ ರೀತಿ ಬೇರೆ ಇದೆ ಅಂದ ತಕ್ಷಣ ಲೈಟಿಂಗ್ ಕಮ್ಮಿ, ಆಕ್ಟಿಂಗ್ ಹೆಚ್ಚು ಅಂತ ಆಗಿಲ್ಲ. ಸಿನಿಮಾದಲ್ಲಿ ನಾವು ಲೈಟಿಂಗ್ ನ ಟ್ರೀಟ್ ಮಾಡಿದಷ್ಟು ಸಹಜವಾಗಿ ಆಕ್ಟಿಂಗ್ ಟ್ರೀಟ್ ಮಾಡ್ಬೇಕಾಗತ್ತೆ. ಹಾಗಂತ ಆಕ್ಟಿಂಗ್ ಕಮ್ಮಿ ಅಂತ ಅಲ್ಲ. ಅಂದ್ರೆ ಇದು ನಾನ್ ಗಮನಿಸಿದ ವ್ಯತ್ಯಾಸ. ಅಂದ್ರೆ ಅಲ್ಲಿ ಆಕ್ಟಿಂಗ್ ಗೆ ಗೌರವ ಕೊಡೋದಿಲ್ಲ ಅಂತಲ್ಲ, ಅದು ಬೇಕು, ಆದ್ರೆ ಅದನ್ನ ಟ್ರೀಟ್ ಮಾಡೋ ರೀತಿ ಬೇರೆ. ಅಲ್ಲಿ ಅದನ್ನ ಅಭಿನಯನ ದುಡಿಸ್ಕೊಳ್ಳೋ ಕ್ರಮ ಬೇರೆ. ಅಂದ್ರೆ ಇಲ್ಲಿ ಮತ್ತೆ ಒಂದಷ್ಟು ಟೇಕ್ಗಳಾದಾಗ ನಾಟಕದಲ್ಲಾದ್ರೆ ಒಂದೇ ಟೇಕ್ ಅಲ್ಲಿ ಹೋಗ್ಬೇಕು, ಸೀದಾ ಹೋಗ್ಬೇಕು ಅಷ್ಟೇ, ಮತ್ತೆ ಹಿಂದೆ ನೋಡ್ಲಿಕ್ಕಿಲ್ಲ ಅಂತ. ಈ ಟೇಕ್ಗಳಾದಾಗ ಅಂದ್ರೆ ನಮ್ಗೆ ನಾಟಕದಲ್ಲಿ ಇದ್ದಂತ ಬಹಳ ನಾಟಕಗಳನ್ನು ಮಾಡ್ತಾ ಇದ್ದವರಿಗೆ ಏನು ಯಾವ ರೀತಿಯಲ್ಲಿ ಅದು ಇದಾಗ್ತಾ ಇತ್ತು ಅಂತ ಆ ಲೆಕ್ಕದಲ್ಲಿ ನೋಡಿದ್ರೆ ಈ ಸ್ಟೇಜ್ ಮೇಲೆ ಇರೋದಕ್ಕಿಂತ ಹೆಚ್ಚಿನ ಕಲ್ಪನಾ ಶಕ್ತಿ ಬೇಕು ಇದ್ರ ಮೇಲೆ. ಅಂದ್ರೆ ಒಂದು ಸಾರಿ ಸರಿ, 2 ಸಾರಿ ಸರಿ, 3ನೇ ಸಾರಿಗೆ ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಡ್ತೀವಿ ಮನಸ್ಸನ್ನ. ಪ್ರತಿ ಸಾರಿನೂ ಅದ್ರ ಹಿಂದೆ ಮುಂದೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಅಭಿನಯಿಸುವ ಅಗತ್ಯ ಸಿನಿಮಾಕ್ಕಿದೆ. ಸಿನಿಮಾದಲ್ಲಿ ಸರಿಯಾದ ರೀತಿಯಲ್ಲಿ ಅಭಿನಯಿಸ್ಬೇಕು ಅಂದ್ರೆ ಜಾಸ್ತಿ ತಾಕತ್ ಬೇಕು. ಆದ್ರೆ ದಬ್ಬೆ ಕಟ್ಟಕ್ ಸುಮಾರು ತಾಂತ್ರಿಕ ಇದು ಇರೋದ್ರಿಂದ ನಡೀತಾ ಇದೆ. ಆಮೇಲೆ ಇಲ್ಲಿ ಇಡೀ ಪ್ರೋಸೆಸ್ ಥಿಯೇಟರ್ನ ಪ್ರೋಸೆಸ್ ಪ್ರಕಾರ ನಡೆದಿರೋದ್ರಿಂದ ಸ್ಕ್ರಿಪ್ಟ್ ವರ್ಕ್ ಇಂದ ಹಿಡಿದು ಇಡೀ ಟೀಮು ಸಾಧಾರಣ 8 ಎಡಿಷನ್ ವರೆಗೆ 8ನೇ ಆವೃತ್ತಿ ಅದು ಸ್ಕ್ರಿಪ್ಟ್. ಅದು ಅಲ್ಲಿವರೆಗೆ ನಾವು ಸ್ಕ್ರಿಪ್ಟ್ ವರ್ಕ್ ಮಾಡಿ ಕನ್ನಡದಿಂದ ಆ ಲೋಕಲ್ ತುಳು, ಉಡುಪಿ ಮಲ್ಪೆ ತುಳುವರೆಗೆ ಸ್ಕ್ರಿಪ್ಟ್ ಎಡಿಟ್ ಆಗಿ
ಜೊತೆಗೆ ಟೀಮ್ ವರ್ಕ್ ಮಾಡಿದ್ರಿಂದ, ಆಮೇಲೆ ಇನ್ನೊಂದು ಅದು ಸಿಂಕ್ ಸೌಂಡ್ ಆಗಿರೋದ್ರಿಂದ ಪ್ರತಿ ಸೀಕ್ವೆನ್ಸ್ ಪ್ರತಿ ಸೀನ್ ನ ಎಷ್ಟು ಜನ ಕಲಾವಿದರು ಇದ್ದಾರೆ ಅಷ್ಟು ಜನ ಒಂದೇ ಟೇಕಲ್ಲಿ ತೆಗಿಬೇಕಿತ್ತು. ಹೌದು. ಯಾಕಂದ್ರೆ ಡಬ್ಬಿಂಗ್ ಇರ್ಲಿಲ್ಲ, ಆದ ಕಾರಣ Yes, ಬಹಳ ಮುಖ್ಯವಾದಂತಹ ಇಶ್ಯೂ ಅದು. ಅದನ್ನ ಹೆಚ್ಚು ಟೆಕ್ನಿಕಲ್ ಆದಂತ ಒಂದಷ್ಟು ಅಂಶಗಳ ಬಗ್ಗೆ ಮಾತಾಡಬೇಕು. ತಾಂತ್ರಿಕವಾದಂತ ಒಂದು ಸಿಂಕ್ ಸೌಂಡ್ ಇದು ಅಂದ್ರೆ ಅಲ್ಲೇ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಕೆಲವು ವ್ಯತ್ಯಾಸಗಳು ಆಗೋದಿದೆ. ಅಂದ್ರೆ ಇದಕ್ಕೂ ಫಿಲ್ಮಿಗೂ ಚಿತ್ರಕ್ಕೂ ಮತ್ತೆ ಧ್ವನಿಗೂ ಅಂತ ಅನ್ನುವಂಥದ್ದು ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋದ್ರೆ ತುಂಬಾ ಟೇಕ್ಗಳು ತೆಗಿಲಿಕ್ಕೆ ಸಿಗ್ತದ ನಿಮಗೆ? ಹೌದು, ಅಂದ್ರೆ ಸಿಂಕ್ ಸೌಂಡ್ ಅಂತ ಹೇಳುವಂಥದ್ದು ಬೇಸಿಕಲಿ ಒಂದು ನಾವು ಈಗ ಸಿನಿಮಾ ಮಾಧ್ಯಮ ಅಂತ ಹೇಳಿದ್ರೆ ಇಟ್ ಇಸ್ ಅ ಆಡಿಯೋ ವಿಜುವಲ್ ಮೀಡಿಯಂ ಅಂತ ಹೇಳ್ತೀವಿ. ಅಂದ್ರೆ ದೃಶ್ಯ ಮತ್ತೆ ಶ್ರಾವ್ಯ ಎರಡೂ ಕೂಡ ಇದೆ ಅಂತ. ಸೊ ದೃಶ್ಯದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬಟ್ ಶ್ರಾವ್ಯದ ಬಗ್ಗೆ ನಾವು ಮರಿತೀವಿ. ಶ್ರಾವ್ಯ ಅಂದ್ರೆ ಬೇಸಿಕಲಿ ಸೌಂಡ್ ಬಗ್ಗೆ ನಾವು ಒಂಥರ ಮರಿತೀವಿ. ಸೊ ಸೌಂಡ್ ಅಂತ ಹೇಳುವಂಥದ್ದು ನಮಗೆ ಒಂದು ಇಡೀ ಘಟನೆಯ ಪೂರ್ಣ ಕಲ್ಪನೆ ಕೊಡ್ಲಿಕ್ಕೆ ಹೆಲ್ಪ್ ಆಗುವಂತ ವಿಷಯ. ಅಂದ್ರೆ ಯಾವುದೋ ಜನ ನೋಡಿದಾಗ ನಾವು ಅವನನ್ನು ಎಲ್ಲಿ ನೋಡಿದ್ದೆವು, ಅವನ ಪರಿಸರದಲ್ಲಿ ಏನಿತ್ತು, ಧ್ವನಿ ಎಲ್ಲದರೊಟ್ಟಿಗೆ ಗ್ರಹಿಸಿರ್ತೇವೆ ಒಂದು ಪರ್ಸನ್ ಅನ್ನು. ಸೊ ಈಗ ನೀವು ಮೀನ್ ಮಾರ್ಕೆಟ್ ಅಂತ ಹೇಳಿ ಹೇಳಿದಾಗ ಯಾವುದೋ ಲವ್ ಪ್ರಪೋಸ್ ಮಾಡೋ ತರದ ಒಂದು ದೃಶ್ಯ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಮೀನ್ ಮಾರ್ಕೆಟ್ ಅಲ್ಲಿ ಪ್ರಾಬಬ್ಲಿ ಗ್ರಹಿಸುವುದಿಲ್ಲ. ಅದನ್ನ ಯಾವುದೋ ಒಂದು ಇದು ಕೈ ತೋಟದಲ್ಲಿ ಗಾರ್ಡನ್ ಅಲ್ಲಿ ಗ್ರಹಿಸ್ತೀವಿ. ಯಾಕಂದ್ರೆ ಅದು ಆ ಸೌಂಡ್ ಅಷ್ಟು ಒಂಥರ ಇನ್ನೋವೇಟಿಬಲ್ ಪಾರ್ಟ್ ಆಗಿರುತ್ತೆ. ಸೊ ಆ ಒಂದು ರಿಚ್ನೆಸ್ ಸೌಂಡಿನ ಅಥೆಂಟಿಸಿಟಿಯನ್ನು ತರಲಿಕ್ಕಾಗಿ ಸಿಂಕ್ ಸೌಂಡ್ ಅನ್ನು ಯೂಸ್ ಮಾಡಿದ್ವಿ. ಸಿಂಕ್ ಸೌಂಡ್ ಅಂದ್ರೆ ಮತ್ತೇನೆಲ್ಲ ಶೂಟಿಂಗ್ ಮಾಡುವಾಗ ಆಕ್ಟರ್ಗಳು ಮೂಡಿಸುವಂತ ಧ್ವನಿಯನ್ನೇ ಗ್ರಹಿಸಿರ್ತೀವಿ, ಮತ್ತೆ ಡಬ್ಬಿಂಗ್ ನಲ್ಲಿ ಇರೋದಿಲ್ಲ. ಇದರಲ್ಲಿ 2 ಹಂತದಲ್ಲಿ ಅಂದ್ರೆ ಪ್ರೋಸೆಸ್ ಇರುತ್ತೆ. ಒಂದು ಇದಕ್ಕೆ ಆಕ್ಟರ್ಗಳು ಬಹಳ ಸಿದ್ಧತೆ ಮಾಡಬೇಕಾಗಿರ್ತದೆ. ಯಾಕಂದ್ರೆ ಅವರು ಒಂದೇ ಟೊನಾಲಿಟಿಯಲ್ಲಿ ಅಂದ್ರೆ ಒಂದು ಯಾವ ಧ್ವನಿಯ ಮಟ್ಟದಲ್ಲಿ ಯೂಸ್ ಮಾಡ್ತಾರೋ ಅದೇ ಧ್ವನಿಯ ಮಟ್ಟದಲ್ಲಿ ಇಡೀ ಸೀನ್ ಅನ್ನು ನಿಭಾಯಿಸಬೇಕು. ಮತ್ತೆ ಮೋಹನ್ ಹೇಳಿದಂಗೆ 2-3 ಆಂಗಲ್ ಅಲ್ಲಿ ಶೂಟ್ ಮಾಡಿದಾಗಲೂ ಕೂಡ ಅದೇ ಧ್ವನಿಯ ಮಟ್ಟವನ್ನು ಇಟ್ಕೊಳ್ಬೇಕಾಗ್ತದೆ. ಈ ಫಾರ್ ಎಕ್ಸಾಂಪಲ್ ಅದು ಒಂದು ಕಡೆಯಿಂದ ಆಕ್ಟರ್ಸ್ಗಳದ್ದು, ಇನ್ನೊಂದು ಕಡೆಯಿಂದ ಪರಿಸರ ಕೂಡ ಸಿನಿಮಾದ ಒಂದು ಕ್ರೂಷಿಯಲ್ ಪೋರ್ಷನ್. ನಾವು ಕಷ್ಟದಂದ್ರೆ ಒಂದು ಮಲ್ಪೆ ಬೋಟ್ ಶಬ್ದಗಳು, ಹಕ್ಕಿಗಳು, ಕಡಲಲ್ಲಿ ಹಕ್ಕಿಗಳು, ಹೌದು, ಕಡಲಲ್ಲಿ ಕಾಗೆದ್ದು ತುಂಬಾ ಇಶ್ಯೂ ಆಗ್ತಿತ್ತು. ಅಂದ್ರೆ ಆ ಸಂದರ್ಭದಲ್ಲಿ ಮತ್ತೆ ಶೂಟಿಂಗ್ ನಿಲ್ಲಿಸಬೇಕಾಗ್ತಿತ್ತು, ರೀಟೇಕ್ ತಗೋಬೇಕಾಗ್ತಿತ್ತು. ಹಾಗಾಗಿ ಸಿನಿಮಾ ನೋಡುವವರಿಗೆ ಆಕ್ಚುಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಆಗ್ಲೇ ಅದೆಲ್ಲವೂ ಬರ್ತದೆ. ಸಿನಿಮಾ ನೋಡುವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ದಸರಾ ಟೈಮು ವೇಷಗಳ ಓಡಾಟಗಳು, ಡ್ರಮ್ ಬೀಟ್ಗಳೆಲ್ಲ ಇದ್ವು ಕಂಟಿನ್ಯೂ. ಅದನ್ನ ಹೇಗೆ ಮಾಡಿದ್ರಿ? ಸೊ ನಿಲ್ಲಿಸಬೇಕಾಗ್ತಿತ್ತು ಅಷ್ಟೇ ನಾವು. ಬಟ್ ಒಂದು ಬಹಳ ನಾನು ಸ್ಮರಿಸ್ಕೊಳ್ಳುವಂತ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ಕೊಳ್ಳೋದೇನಂದ್ರೆ ಮಲ್ಪೆ ಸುತ್ತ ಇದು ಪಡುಕೆರೆ ಅಂತ ಹೇಳೋ ಇದರಲ್ಲಿ ಶೂಟ್ ಮಾಡಿದ್ವಿ ನಾವು. ಆ ಇಡೀ ಹಳ್ಳಿಯವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ಹೆಗಲ ಮೇಲೆ ಕೂರಿಸ್ಕೊಂಡು ತಗೊಂಡು ಹೋದ್ರಂದ್ರೆ ಇಲ್ಲಿ ನಮ್ಗೆ ಈ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನಾವು ಯಾವ್ದೋ ಮನೆಯಲ್ಲಿ ಶೂಟ್ ಮಾಡ್ತೀವಿ ಅಂದ್ರೆ ಪಕ್ಕದ ಮನೆಯಲ್ಲಿ ಅಡಿಗೆ ಮಾಡೋ ಸೌಂಡ್ ಬರ್ತಿತ್ತು. ಸೊ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಕೇಳ್ತಿದ್ವಿ, ಸ್ವಲ್ಪ ಅಲ್ಲಿ ನಿಲ್ಲಿಸ್ಲಿಕ್ಕೆ ಹೇಳಿದ್ವಿ. ಪಾತ್ರೆ ಬಿದ್ದ ಸೌಂಡ್ ಕೇಳಿದ್ರೆ ಅವ್ರು ಹೋಗಿ ಅಕ್ಕ ಸ್ವಲ್ಪ ಅಂತ ಹೇಳಿದ್ರೆ ಯಾವ ಮನೆಯವರು ಬೇಸರಿಸಿಕೊಳ್ಳದೆ ಅಂದಿ ಆಂಡಿ ಅಂತ ಹೇಳ್ಬಿಟ್ಟು ಅವರು ನಿಲ್ಸಿ ಕಾಯ್ತಿದ್ರು. ನಿಮ್ಮ ಟೇಕ್ ಆದ್ಮೇಲೆ ನಾವು ಹೋಗಿ ಹೇಳ್ತಿದ್ವಿ. ಆಮೇಲೆ ಅವರ ಅಡಿಗೆ ನಡೀತಿದೆ, ಅವರ ಮನೆ ಅದು, ಅವರ ಪರಿಸರ ಅದು, ಆದ್ರೆ ನಮ್ಮ ಕಷ್ಟಗಳಿಗೆ ಅವರು ಸ್ಪಂದಿಸ್ತಾ ಇದ್ರು. ಕರೆಕ್ಟ್. ಸೊ ಮತ್ತೆ ಇಲ್ಲಿ ಈ ಕಮಿಟ್ಮೆಂಟ್ ಅನ್ನು ಕೂಡ ನೀವು ಇಟ್ಕೊಂಡಿರ್ಬೇಕು. ಅದು ನಮ್ಮ ಶೂಟಿಂಗ್ ಆಯ್ತು ಅಂತ ಹೇಳಲಿಕ್ಕೂ ಹೌದು ಅಲ್ಲ, ನಾವು ಪಾಪ ಅವ್ರ ಅಡಿಗೆ ಆಗುದಿಲ್ಲ, ನಾವು ಮರುದಿವಸ ಶೂಟ್ ಮಾಡ್ಬೇಕಲ್ಲ. ನಮ್ಮ ಕೆಲವು ದೃಶ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೂಡ. ಹೌದು, ಒಂದು ಬಹಳ ಇಂಪಾರ್ಟೆಂಟ್ ದೃಶ್ಯದಲ್ಲಿ ಒಂದು ಸಾವಿನ ಮನೆ ಇದೆ, ಅಲ್ಲಿ ಡಂಕನ್ ಸಾವು ಆಗಿರ್ತದೆ. ಸೊ ಅದರಿಂದ ನಂತರ ಅಲ್ಲಿಂದ ಡಂಕನ್ ಹೆಣವನ್ನು ಮನೆಯಿಂದ ಹೊರಗೆ ತರುವ ಇದು ದೃಶ್ಯ ಆಗ್ಬೇಕು. ಸೊ ನಮಗೆ ತುಂಬಾ ಜನ ಈಗ ಊರಿನವರೆಲ್ಲ ಸೇರಿದಾರಪ್ಪ, ಒಂದು ಊರಿನ ದೊಡ್ಡ ಜನ ಒಬ್ರು ತೀರೋಗಿದಾಗ ಊರಿನವರೆಲ್ಲ ಸೇರಿದಾರ ಅಂತ. ಸೊ ಊರಿನವ್ರನ್ನೆಲ್ಲ ಕರೆದ್ವಿ ನಾವು, ಬನ್ನಿ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಮಕ್ಕಳು, ಹೆಂಗಸರು, ಮುದುಕರು ಎಲ್ಲರೂ ಬಂದ್ರು. ನಮ್ಗೆ ಈಗ ನನ್ನ 4ನೇ ಸಿನಿಮಾ, ಬೇರೆ ಸಿನಿಮಾಗಳಲ್ಲಿ ಕೂಡ ನಾವು ಹೀಗೆ ಜನ ಬೇಕಾಗ್ತದೆ ನಮಗೆ, ಕರೆದಿರ್ತೀವಿ, ಯಾರು ಬರುದಿಲ್ಲ. ಒಂದು ಬಂದಾಗ ಅದ್ರಲ್ಲಿ ಒಂದು ಕನ್ವಿಕ್ಷನ್ ಇರುವುದಿಲ್ಲ, ಇವರು ನಿಜವಾಗಿಯೂ ಯಾರೋ ಮನೆಯೊಳಗೆ ಸತ್ತಿದ್ದಾರೆ ಅಂತ ಹೇಳುವಷ್ಟು ಸೀರಿಯಸ್ ನಲ್ಲಿ ಬಂದು ನಿಂತು ಪರಸ್ಪರ ಮಾತಾಡ್ಕೊಳ್ಳೋದೇನು, ನಮ್ಗೆ ಏನೋ ನಿಜವಾಗಿ ಏನೋ ಆಗ್ಲಿಲ್ಲಲ್ಲ ಅಂತ ನನಗೆ ಲೆವೆಲ್ಗೆ ಇರ್ತದೆ. ಅಂದ್ರೆ ಅವರ ಮುಖದಲ್ಲಿ ಯಾವ್ದು ಎಕ್ಸ್ಪ್ರೆಷನ್, ಅಂದ್ರೆ ಅವ್ರು ಯಾರು ಆಕ್ಟರ್ಗಳಲ್ಲ, ಬಟ್ ಅವರಿಗೆ ನಮ್ಮ ಮೇಲಿದ್ದ ಪ್ರೀತಿಯೋ ಅಥವಾ ಅದರ ಒಂದು ಕನ್ವಿಕ್ಷನ್ ನಮ್ಮವರಿದ್ದು ಅಂತ ತಾವು ನಟರಾದೆವು. ನೀವು ಆ ದೃಶ್ಯ ಸಿನಿಮಾದಲ್ಲೇ ನೋಡಿ, ನಿಮಗೆ ಅದು ಯಾರೋ ಹೀಗೆ ಸುಮ್ಮನೆ ಆಕ್ಟರ್ಗಳಲ್ಲ ಅಂತ ಎಲ್ಲೂ ಅನ್ಸುದಿಲ್ಲ, ಅಷ್ಟು ಅದ್ಭುತವಾಗಿ ಬಂದು ನಿಂತು ಸಹಕಾರ ಕೊಟ್ಟಿದ್ದಾರೆ. ಸುಗಂಧಿ ಹೇಗೆ ಅದ್ರ ಒಳಗೆ ಹೇಗಿತ್ತು? ಸುಗಂಧಿ ಚೆನ್ನಾಗಿದ್ರು ಸರ್. ತುಂಬಾ ಮೃದುವ, ಸ್ವಲ್ಪ ಜೋರ, ಅಥವಾ ನಿಮ್ಮ ಪಾತ್ರದ ಮೃದು ಅಲ್ಲ. ಆಕ್ಚುಲಿ ಮಲ್ಪೆ ಹೆಣ್ಮಕ್ಳು ಹೇಗೋ ಹಾಗೆ, ಆದ್ರೆ ಅವಳಿಗೆ ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಾಳೆ, ಜೋರಾಗಿ. ಹಾಗೆ ಇಲ್ಲ, ಮನಸ್ಸು ಒಳ್ಳೇದೇ, ಅವಳಿಗೇನ್ ಕೆಟ್ಟದ್ ಮಾಡ್ಬೇಕು ಅಂತಿಲ್ಲ, ಬಟ್
ಆಸೆ ಅನ್ನೋದು ಹೇಗೆ ಅವಳನ್ನ ಬದಲಾಯಿಸ್ತದೆ ಅನ್ನೋದನ್ನ ಆದ್ರೆ ಒಳಗೆ ಹೋಗ್ಲಿಕ್ಕೆ ನಿಮ್ಗೆ ಸಾಧ್ಯ ಆಯ್ತು ಸುಗಂಧಿಯ ಒಳಗೆ? ಟ್ರೈ ಮಾಡಿದ್ದೀನಿ. ಸೊ ಬಿಂದು ಹಾಗಿಲ್ಲ, ಬಿಂದು ಹಾಗಿಲ್ಲ. ಸುಗಂಧಿ ಬೇರೆ, ಬಿಂದು ಬೇರೆ. ಸುಗಂಧಿ ತುಂಬಾ ಒಳ್ಳೆಯದು. ಅಯ್ಯೋ, ಹಾಗಿದ್ರೆ ಸುಗಂಧಿ ಹೇಗಿದ್ದಾಳೆ ಅಂತ ನಾವು ನೋಡ್ಲೇಬೇಕಾಗ್ತದೆ. ಬಿಂದು ನೋಡ್ಲಿಕ್ಕೆ ನಾವು ಹೀಗೆ ಕಾಣ್ತಾ ಇದ್ದಾರೆ. ಸೊ ಸುಗಂಧಿ ಹೇಗಿದ್ದಾಳೆ ಅಂತ ಅವರು ಮಲಪೆ ಹೆಣ್ಮಕ್ಳು ಹೇಗೆ ಅಂತಂದ್ರೆ ಸಾಧಾರಣವಾಗಿ ಸೀರೆ ಉಟ್ಟಾಗ ಸ್ವಲ್ಪ ನಾಜೂಕು ಹಾಗೆಲ್ಲ ಇರ್ತದೆ, ಅವರಿಗಿದೆ ಇಲ್ಲ ಅಂತಲ್ಲ. ಬಟ್ ಮೀನು ಮಾರಾಟ ಮಾಡುವಾಗಿನ ಅವ್ರ ಗತ್ತೆ ಬೇರೆ. ಹೌದು, ಅವರು ಮಾರ್ಕೆಟ್ ಅಲ್ಲಿ ಯಾರನ್ನ ಬೇಕಾದ್ರೂ ಹೊಡಿತಾರೆ, ಯಾರನ್ನು ಬೇಕಾದ್ರೂ ಬಗ್ಗಿಸ್ತಾರೆ. ಅಂತ ಒಂದು ಗಟ್ಟಿತನದ ಹೆಣ್ಣು ಸುಗಂಧಿ. ಮನೆಯಲ್ಲಿ ಸುಗಂಧಿ ಬೇರೆ, ಮೀನು ಮಾರಾಟ ಮಾಡುವ ಸುಗಂಧಿ ಬೇರೆ. ಹೌದು. ಸೊ ಈ ವ್ಯತ್ಯಾಸಗಳು ನೀವು ಅಲ್ಲಿ ಕಂಡಿದ್ದೀರಿ. ಅವಿನಾಶ್, ನೀವು ಪಾತ್ರ ಬಗ್ಗೆ ಅಲ್ಲಿ ನೋಡುವಾಗ ನಾಟಕದಲ್ಲಿ ಆ್ಯಕ್ಟ್ ಮಾಡಬೇಕು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಹಾಗೆ ಹೇಳಿದ್ರು. ಆದರೆ ಎಲ್ಲೋ ಒಂಥರ ಟ್ರೈಲರ್ ನೋಡುವಾಗ ತುಂಬ ಒಂಥರ ಕ್ರಿಯಲ್ನೆಸ್ ಏನೋ ಕಾಣ್ತಾ ಇದೆ. ಸೊ ಆಗಿದೆಯಾ ಹೇಗೆ? ಅದಕ್ಕೆ ಕ್ರೂಯಲ್ ಅನ್ನೋದಕ್ಕಿಂತ ಇನ್ನೊಂದು ಸ್ವಲ್ಪ ನಯವಂಚಕ ಅನ್ನೋದೇನಾದ್ರು, ಆದ್ರೆ ವಂಚನೆ ಮಾಡ್ಬೇಕು ಅಂತಾನು ಅಲ್ಲ ಪಾಪ. ಅಂದ್ರೆ ಅದ್ರ ಪ್ರೊಫೈಲ್ ಹೇಗಿದೆ ಅಂದ್ರೆ, ಒಬ್ಬ ಅವನ ಊರಲ್ಲಿ ತಾನು ಲಾಯರ್ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಆದ್ರೆ ಅವನು ಎಲ್ಲೋ ಕೋರ್ಟಲ್ಲಿ ಏನೋ ಪಿಯೋನೋ ಏನೋ ಆಗಿರ್ಬೇಕಷ್ಟೇ, ಒಕ್ಕಡೆ ಪೊಲೀಸ್, ಒಕ್ಕಡೆ ಲಾಯರ್. ಆದ್ರೆ ಅವನ ಹತ್ರ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ನಿಮ್ಗೆ DL ಆಗ್ಬೇಕಾ, ಇಲ್ಲ ನಿಮ್ಗೆ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಆಗ್ಬೇಕಾ, ಅಲ್ಲ ವೀಸಾ ಬೇಕಾ, ಎಲ್ಲದೂ ಇದೆ. ಆದ್ರೆ ಎಲ್ಲದೂ ಪೊರಿಸೇರಿ ಅಂತ ಒಂದು ಎಲ್ಲದನ್ನ ಅರೇಂಜ್ ಮಾಡ್ತಾರೆ. ಎಲ್ಲದು ನಕಲಿ. ಆ ರೀತಿ ಒಂದು ಕ್ಯಾರೆಕ್ಟರ್ ಉದ್ದೇಶಪೂರ್ವಕವಾಗಿ ಯಾರಿಗೂ ಹಾಳು ಮಾಡ್ಬೇಕು ಅಂತೇನು ಹೋಗೋದಿಲ್ಲ. ಅವನದ್ದೇ ಆದ ತರ್ಕ ಸರಿಯಾಗೇ ಇದೆ. ಆದ್ರೆ ಅದೇ ಈ ಪಾತ್ರ ಆಕ್ಚುಲಿ ಅಭಯರವರ ಓನ್ ಕ್ರಿಯೇಷನ್. ಅದು ಮ್ಯಾಕ್ಬೆತ್ ನಾಟಕದಲ್ಲಿ ಬರುವುದೇ ಇಲ್ಲ. ದಟ್ ಇಸ್ ದ ಇಂಟ್ರೆಸ್ಟಿಂಗ್ ಪಾರ್ಟ್. ಆಕ್ಚುಲಿ ಆ ಪಾತ್ರ ಬಹಳ ಇಂಟ್ರೆಸ್ಟಿಂಗ್ ಯಾಕೆಂದ್ರೆ ಆ ಪಾತ್ರದ ಗ್ರಹಿಕೆ ಶುರುವಾಗಿದ್ದು ಒಂದು ಬೀದಿ ನಾಯಿಯಿಂದ. ಸೊ ಆ ಪಾತ್ರ ಹೇಗಿರ್ಬೇಕು ಅಂತ. ಸೊ ಅಲ್ಲಿ ಬೀದಿ ನಾಯಿ ಆಗ ಅವ್ರು ಏನು ಹೇಳಿದ್ರು, ನಾಯಿ ಬೊಗಳ್ತಾ ಇದ್ದು ಅದು ಶೂಟ್ ಆಯ್ತು. ಅದು ಹಾಗಾದ್ರೆ ಅಲ್ಲ, ಆಕ್ಚುಲಿ ಅದನ್ನ ಸಿನಿಮಾದಲ್ಲೂ ಇದೆ. ಅದು ಸಿನಿಮಾದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಈ ಪಾತ್ರ ಒಂದು ಬೀದಿ ನಾಯಿ ತರ. ಅದರದ್ದು ಕೆಟ್ಟದಲ್ಲ, ಅದಕ್ಕೆ ಹಸಿವಿದೆ, ಊಟ ಮಾಡ್ಬೇಕು ಅದು. ಸೊ ಅದಕ್ಕೆ ಹಳಸಿದ್ದಾದ್ರೂ ಸರಿ, ಯಾರು ಮನೆಯಲ್ಲಿ ಚೆನ್ನಾಗಿ ಹಾಕಿದ್ದಾದ್ರೂ ಸರಿ, ಅದಕ್ಕೆ ಊಟ ಮಾಡ್ಬೇಕು, ಅದಕ್ಕೆ ಸರ್ವೈವ್ ಆಗ್ಬೇಕು. ಹಾಗಾಗಿ ಅದು ಏನು ಮಾಡ್ಲಿಕ್ಕೆ ಸರಿ ರೆಡಿ ಇದೆ. ಅಂದ್ರೆ ಅದು ಕೆಟ್ಟದ್ದು ಆಗ್ಬೋದು ಅದರಿಂದ, ಆದ್ರೆ ಅದು ಕೆಟ್ಟದ್ದು ಮಾಡೋದು ಅದರ ಉದ್ದೇಶ ಆಗಿರೋದಿಲ್ಲ. ಸೊ ಆ ಥರದ ಒಂದು ಪಾತ್ರ, ಅದು ಒಳ್ಳೆ ಪಾತ್ರ. ಆದರೆ ಅವಕಾಶದಿಂದ ಅಥವಾ ಸಂದರ್ಭದಿಂದ ಹಾಳಾಗಿರುವಂಥದ್ದು. ಅದನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆ ಪಾತ್ರ ಎಲ್ಲೆಲ್ಲಿ ಸಿನಿಮಾದಲ್ಲಿ ಬರ್ತದೋ ಅಷ್ಟು ಜಾಗದಲ್ಲಿ ನೀವು ಸೌಂಡ್ ಟ್ರ್ಯಾಕಲ್ಲಿ ನಾಯಿಯ ಸೌಂಡ್ ಕೇಳ್ತಾ ಇರ್ತೀವಿ. ಯಾವುದು ನಾಯಿ ಸೌಂಡ್ ಬಂದದ್ದು? ಅಲ್ಲ, ನಾಯಿ ಸೌಂಡ್ ಹಾಕಿದ್ದು ನಾವು ಬೇಗ ಹಾಕಿದ್ದು ಉದ್ದೇಶಪೂರ್ವಕ. ಇನ್ಫ್ಯಾಕ್ಟ್ ಆಗ ಒಂದು ನಾನು ಹೇಳಿದ್ರೆ ಅದು ಬಹುಶಃ ಕ್ಲೈಮ್ಯಾಕ್ಸ್ ಬಿಟ್ಟು ಕೊಟ್ಟಾಗ ಆಗ್ಬೋದು. ಒಂದು ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಸಂದರ್ಭದಲ್ಲಿ ನಾಯಿಯ ಬೇರೆ ಬೇರೆ ಸೌಂಡ್ಗಳಿರ್ತದಲ್ಲ. ನಾಯಿ ಇನ್ನೊಂದು ನಾಯಿಯೊಟ್ಟಿಗೆ ಜಗಳಾಡುವಾಗ ಒಂದೊಂದು ಸೌಂಡು, ಹಸಿದಾಗ ಒಂದು ಸೌಂಡು, ಹೆದರಿ ಓಡುವಾಗ ಒಂದು ಸೌಂಡು, ಈ ಎಲ್ಲ ಬೇರೆ ಬೇರೆ ಸೌಂಡ್ಗಳನ್ನು ರೆಕಾರ್ಡ್ ಮಾಡಿ ಈ ಪಾತ್ರದ ಎಲ್ಲಾ ಭಾವನೆಗಳಿಗೆ ಸರಿಯಾಗಿ ನಾವು ಆ ಸೌಂಡ್ಗಳನ್ನು ಪ್ಲೇಸ್ ಮಾಡ್ತಾ ಹೋಗಿದ್ದೀವಿ. ಮೋಹನ್ ಮೇಲೆ ಹೋಗಿ ನಿಂತಿದ್ರಿ ಬೋಟಲ್ಲಿ, ತಾಂಡೇಲನ ಜಾಗ. ತಾಂಡೇಲನ ಜಾಗ. ಹೆದರಿಕೆ ಆಗ್ಲಿಲ್ಲ? ಬೋಟ್ ಹೋಗ್ತಾ ಇತ್ತಾ ಅಥವಾ ಇಲ್ಲ? ಅವಾಗ ಹೌದು, ನಾವು ಶುರು ಮಾಡಿದ್ವಲ್ಲ ಇಲ್ಲಿಂದ ಎಲ್ಲಿ ಜರ್ನಿ, ಬೋಟಲ್ಲಿ ಹೋಗಕ್ ಶುರು ಮಾಡಿದಾಗ್ಲೇ ಒಂಚೂರು ಅದಕ್ಕೆ ಸೆಟ್ ಆಗ್ತಾ ಹೋದ್ವಿ. ಆಮೇಲೆ ಇನ್ನೇನು ಬಲೆ ಹಾಕುವ ಜಾಗ ಹತ್ರ ಬಂದಾಗ ಇನ್ನೂ ಅವ್ರ ಹತ್ರ ಕ್ಲೋಸ್ ಆಗಿ ಅದ್ರ ಮೇಲೆ ಸ್ವಲ್ಪ ಮೇಲೆ ಕೂತ್ಕೊಂಡು ಹೋದ್ವಿ. ಒಂದ್ ಸ್ವಲ್ಪ ಜರ್ನಿ, ಇನ್ನೊಂದ್ ಸ್ಟೆಪ್ ಮೇಲೆ ಹೋದ್ವಿ. ಮತ್ತೆ ಅವರು ಇನ್ನೊಂದು ಬೋಟಲ್ಲಿ ಬಂದಿದ್ರು ಶೂಟಿಂಗ್. ಅವರು ಕ್ಯಾಮ್ರಾ ಎಲ್ಲ ಇನ್ನೊಂದು ಬೋಟಲ್ಲಿ ಇತ್ತು. ಅವಾಗ ಅಷ್ಟೊತ್ತಿಗೆ ನಾನು ಮೇಲಕ್ಕೆ ಹೋಗಾಗಿತ್ತು. ಪುತ್ತೂರಿನಲ್ಲಿ ರಂಗಭೂಮಿ ಚಟುವಟಿಕೆಯನ್ನು ಆರಂಭಿಸ್ತಾ ಬಂದು ಮಲ್ಪೆಯ ಬೋಟ್ಗೆ ಎಲ್ಲಿ ಯಾವ್ರ ಜೊತೆ? ನಾನು ಶುರು ಮಾಡಿದ್ದು ಸಂಸಾರ ಅಂತ ಐಕೆ ಬಳುವರ್ ಅವರ ಟೀಮಲ್ಲಿ, ಮೋಸ್ಟ್ಲಿ 2002 ಆ ಟೈಮಲ್ಲಿ. ಅಲ್ಲಿಂದ ಏನೇನೋ ಜರ್ನಿಗಳಾಗಿ ನೀನಾಸಂಗೆ ಹೋಗಿ ಈಗ ಪಡ್ಡಾಯಿಗೆ ಬಂದಿದ್ದೀವಿ. ಬಿಂದು ಅವರು ನೀನಾಸಂಗೆ ಎಲ್ಲಿಂದ? ನನ್ನ ಅಪ್ಪ ಅಮ್ಮ ಇಬ್ರು ಹವ್ಯಾಸಿ ಕಲಾವಿದ್ರು. ನಾನು ಸಣ್ಣದ್ರಿಂದ ನಾಟಕದಲ್ಲಿ ಇದ್ದೆ. ಬಟ್ ನೀನಾಸಂ ನಾಟಕಗಳ ತಿರುಗಾಟಕ್ಕೆ ಬಂದಾಗ ನಮ್ಮ ಊರಲ್ಲಿ ನೋಡೋ ಅಭ್ಯಾಸ ಎಲ್ಲ ಇತ್ತು. ಮಾಡಿದ್ದೆ ಕೂಡ ನಾಟಕ. ಆಮೇಲೆ ನೀನಾಸಂನ ಗೆಳೆಯರ ಪರಿಚಯದಿಂದ ನೀನಾಸಂಗೆ ಹೋತು. ಅವಿನಾಶ್ ವಲ್ತಾರ್ ಯಾನು ಬದಿಯಡ್ಕ, ಕಾಸರಗೋಡದ ಬದಿಯಡ್ಕದ ಮಿತ್ತ ಕಡಾರ. ಸೊ ಎಷ್ಟು ವರ್ಷ ತಿರುಗಾಟ?
ಎನ್ನ 3 ವರ್ಷ ತಿರುಗಾಟ ಮಧ್ಯೆ ಗ್ಯಾಪ್ ಉಂಟು ಕಂಟಿನ್ಯೂ 3 ವರ್ಷ. ಎಸ್ ಅಂದ್ರೆ ಇಲ್ಲಿ ಪಕ್ಕ ಆ ಕತೆಗೆ ಪೂರಕವಾಗಿ ಇಂಥ ಕ್ಯಾರೆಕ್ಟರ್ ಇದಕ್ಕೆ ಹೀಗೆ ಆಗಬೇಕು, ಅದಕ್ಕೆ ಸೂಟ್ ಆಗುವಂತ ರೀತಿಯಲ್ಲಿ ಆಗಿದೆಯಾ ಚಂದ್ರಣ್ಣ, ಹೇಗೆ ಅದು? ಅದು ಅವ್ರು ಹೇಳ್ಬೇಕು. ಅಲ್ಲ, ಆಗಿದೆ ಅಂತ ಅಂದ್ಕೊಳ್ತೇನೆ. ರಂಗಭೂಮಿಯನ್ನು ಕಲಾವಿದರನ್ನು ಆಯ್ಕೆ ಮಾಡೋದ್ರಲ್ಲಿ ಒಂದು ಇದ್ದಿದ್ದು ಅವರು ನನಗೆ ಅಬ್ಸಲ್ಯೂಟ್ಲಿ ಪಾತ್ರ ಆಗಿ ಗುರುತಿಸ್ತಾರೆ ಅಂತ. ಸೊ ನಾನು ಅವರಲ್ಲಿರುವ ಪರಿಚಯದ ಮುಖವನ್ನು ತೆಗೆದು ಪುನಃ ನನ್ನ ಪಾತ್ರ ತುಂಬಿಸುವ ಅಗತ್ಯ ಇರಲಿಲ್ಲ. ಅವರೇ ಪಾತ್ರವಾಗಿ ಆಡಿಯನ್ಸ್ಗೆ ಕಾಣ್ತಾರೆ. ಒಂದು. ಎರಡನೇದು, ನನಗೆ ಅದಕ್ಕಿಂತ ಹೆಚ್ಚು ಕುತೂಹಲ ಇದ್ದದ್ದು, ಇವರೆಲ್ಲರೂ ಮ್ಯಾಕ್ಬೆತ್ ಬಹಳ ಪಾಪ್ಯುಲರ್ ಕೃತಿ ಆಗಿರೋ ಕಾರಣ ಎಲ್ಲರೂ ಮ್ಯಾಕ್ಬೆತ್ ಅನ್ನು ಓದಿದ್ದಾರೆ, ಆಕ್ಟ್ ಮಾಡಿದ್ದಾರೆ, ಅದನ್ನು ಬೇರೆ ಬೇರೆ ರೀತಿಯ ಅಭ್ಯಾಸ ಮಾಡಿದ್ದಾರೆ. ಆ್ಯಂಡ್ ಅವರು ಬದಿಯಡ್ಕ ಇರ್ಬೋದು, ಇವರು ಸಕಲೇಶ್ಪುರ, ಇವರು ಮಂಗಳೂರು, ಹಿಂಗೆ ಒಂದೊಂದು ಅವರು ಇದು ಪುತ್ತೂರು, ಒಂದೊಂದು ಕಡೆಯಿಂದ ಬಂದು ಅವರು ಆಯಾ ಕಲ್ಚರ್ನ ಮೂಲಕ ಮ್ಯಾಕ್ಬೆತ್ ಅನ್ನು ಹೇಗೆ ಇಂಟರ್ಪ್ರೆಟ್ ಮಾಡಿರ್ತಾರೆ, ಹಾಗೂ ನನ್ನ ಅಪ್ಬ್ರಿಂಗಿಂಗ್ ಮೂಲಕ ನಾನು ಏನು ಅಂದ್ಕೊಂಡಿದ್ದೇನೆ ಮ್ಯಾಕ್ಬೆತ್ ಮತ್ತು ಮೂಲ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್, ಇದರ ಒಳಗಡೆ ಒಂದು ಫ್ರಿಕ್ಷನ್ ಆಗ್ತಾ ಇದೆ. ಅಂದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಕ್ಬೆತ್ಗೂ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಕ್ಬೆತ್ಗೂ ಅವರೊಟ್ಟಿಗೆ ಎಲ್ಲರೊಟ್ಟಿಗೆ ಒಂದು ಒಳ್ಳೆ ಒಡನಾಟ ಇರೋ ಕಾರಣ ಅವರು ನನಗೆ ನಾನು ಹೀಗೆ ಅರ್ಥ ಮಾಡ್ಕೊಂಡಿದ್ದೆ ಈ ಪಾತ್ರ ಅಂತ ಹೇಳ್ತಿದ್ರು. ಆಗ ನಾನು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೆ ಅಂತ, ಎಲ್ಲೋ ಅವರಿಂದ ಸ್ವಲ್ಪ ತಗೊಳ್ತಿದ್ದೆ, ಸ್ವಲ್ಪ ನನ್ನನ್ನು ಕೊಡ್ತಿದ್ದೆ. ಈ ಫ್ರಿಕ್ಷನಿಂದ, ಈ ಸಮುದ್ರ ಮಥನದಿಂದ ಅಮೃತ ಹುಟ್ಟಿದಾಗೆ ನಮ್ಮ ಈ ಫ್ರಿಕ್ಷನ್ನಿಂದ ಒಂದು ಬಹಳ ಒಳ್ಳೆ ಸ್ಕ್ರಿಪ್ಟ್ ಬಂತು ಅಂತ ಅನಿಸ್ತದೆ. ಇದು ಸ್ಕ್ರಿಪ್ಟ್ ನಾನು ಒಂದು 6 ವರ್ಷದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅಲ್ಟಿಮೇಟ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಇಂದ, ಎಲ್ಲರ ಚರ್ನಿಂಗಿಂದಾಗಿ ಆ ಫೈನಲ್ ಪ್ರಾಡಕ್ಟ್ ಅನ್ನ ಸ್ಕ್ರಿಪ್ಟ್ ರೆಡಿ ಆದದ್ದು. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೆ ಈ ಕಲಾವಿದರು ಕೂತ್ಕೊಂಡು ಪ್ರತಿಯೊಂದು ಡೈಲಾಗ್ ಅನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೇಳೋದು, ರಿಹರ್ಸಲ್ ಮಾಡ್ತಿದ್ರು. ಆ 3 ದಿವಸದಲ್ಲಿ ಪ್ರಾಬಬ್ಲಿ ಹಿಂದಿನ ಒಂದು 5-6 ವರ್ಷದ ಜರ್ನಿ ಇದೆಯಲ್ಲ, ಅದೊಂದ್ಸತಿ ಕ್ವಿಕ್ ಆಗಿ ಪಾಸ್ ಆಗುವಷ್ಟು ಕೆಲಸ ಆಯಿತು. ಪಡ್ಡಾಯಿ ಹವಾ ಆರಂಭಗೊಂಡಿದೆ. ತುಳುನಾಡಿನ ಸಿನಿಮಾ ಮಂದಿರಗಳಲ್ಲಿ ನೀವು ಹೋಗಿ ನೋಡಬಹುದು. ಬಹಳ ನಿರೀಕ್ಷೆ ಹುಟ್ಟಿಸಿದಂಥ ಸಿನಿಮಾ ಕೂಡ ಹೌದು. ತುಳುವಿನಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಸಿನಿಮಾ ತಂಡ ನಮ್ಮ ಜೊತೆಗಿದೆ. ಬಹುಶಃ ಎಲ್ಲ ಅಲ್ಲಲ್ಲಿ ಪ್ರದರ್ಶನ ಆಗಿದೆ ಅಂತ ಅನ್ನೋದು ಇದು ಹೇಗೆ ಸರ್? ಈಗ ಅಮೇರಿಕದ ಎಲ್ಲಿಂದಲೂ ಇಲ್ಲಿ ತುಳು ಸಿನಿಮಾವನ್ನು ಕರೀತಾರೆ ಅಂದರೆ ಬಹುಶಃ ಇದು ಮೊಟ್ಟ ಮೊದಲ ಬಾರಿ ನಾನು ಹೀಗೆ ನೋಡ್ತೇನೆ. ಗೊತ್ತಿಲ್ಲ ನನಗೆ ಈ ಹಿಂದೆ ಕಲಾತ್ಮಕವಾದಂಥ ಕೆಲವು ಸಿನಿಮಾಗಳ ಪ್ರಯತ್ನಗಳು ಹಾಗೆ ಹೋಗಿದ್ದಾವೆ ಅಂತ ಗೊತ್ತಿಲ್ಲ. ಇದು ಹೇಗೆ ಸಾಧ್ಯ ಆಯಿತು? ಮೂಲತಃ ಆ್ಯಕ್ಚುಲಿ 1.5 ವರ್ಷ ಹಿಂದೆ ಈ ಸ್ಕ್ರಿಪ್ಟನ್ನು ನಾನು ಬರಿತಾ ಇದ್ದ ಟೈಮಲ್ಲಿ ಇದಕ್ಕೊಂದು ಇಂಟರ್ನ್ಯಾಷನಲ್ ಔಟ್ಲುಕ್ ಬೇಕು ಅಂತ ಅನಿಸ್ತು ನನಗೆ. ಅಂದರೆ ನಮ್ಮನ್ನು ಬೇರೆಯವರು ಹೇಗೆ ನೋಡ್ತಾರೆ ಅಂತ, ಒಂಥರ ಕನ್ನಡಿ ಥರದ ರಿಫ್ಲೆಕ್ಷನಲ್ಲಿ ನಾವು ಹೇಗೆ ಕಾಣ್ತಿದ್ದೇವೆ ಅಂತ ಹಿಂಗೆ ತಲೆ ಬಚ್ಕೊಳ್ಳಿಕ್ಕೆ ಒಂದು ಬೇಕಾಗುತ್ತೋ ಆ ಥರ ಇದನ್ನು, ಯಾಕಂದ್ರೆ ನಾವು ಅದರೊಳಗೆ ಗುಂಗಿನಲ್ಲಿ ಇರ್ತೇವೆ, ಹೊರಗಿನವ್ರು ಯಾರೋ ನೋಡಬೇಕು ಅಂತ ಒಂದು, ಅಂದರೆ ಥರ್ಡ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ಏನು ಸರಿ ಇದೆ ಏನು ತಪ್ಪಿದೆ ಅಂತ ಹೇಳಬೇಕು ಅಂತ ಅನಿಸ್ತು. ಈ ಟೈಮಲ್ಲಿ ಕಠ್ಮಂಡುವಲ್ಲಿ, ನೇಪಾಳದ ಕಠ್ಮಂಡುವಲ್ಲಿ ಒಂದು ಸ್ಕ್ರಿಪ್ಟ್ ಲ್ಯಾಬ್ ಇತ್ತು. ಸೊ ಅದಕ್ಕೆ ಅಪ್ಲೈ ಮಾಡಿದ್ದೆ ನಾನು. ಅಂದರೆ ಅಲ್ಲಿ ಇಂಟರ್ನ್ಯಾಷನಲ್ ಮೆಂಟರ್ಗಳು ಬಂದು, ಬೇರೆ ದೇಶದ ಅತ್ಯುತ್ತಮ ಸ್ಕ್ರಿಪ್ಟ್ ರೈಟರ್ಗಳು ಬಂದು ನಮ್ಮ ಸ್ಕ್ರಿಪ್ಟಿನೊಟ್ಟಿಗೆ ಕೆಲಸ ಮಾಡ್ತಾರೆ. ಸೊ ನಮಗೆ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್ ಏನಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಲೈ ಮಾಡಿದ್ದೆ. ಆ್ಯಂಡ್ ಅದು ಇಂಡಿಯಾದಿಂದ ಸೆಲೆಕ್ಟ್ ಆದ 3 ಸ್ಕ್ರಿಪ್ಟ್ಗಳಲ್ಲಿ ತುಳುವಿನ ಪಡ್ಡಾಯಿ ಸ್ಕ್ರಿಪ್ಟ್ ಕೂಡ ಆಗಿತ್ತು ಒಂದು. ಸೊ ನಾನು ನೇಪಾಳಕ್ಕೆ ಹೋಗಿ ಅಲ್ಲಿ 10 ದಿವಸ ಒಬ್ಬರು ಇಟಲಿಯವರು ಮತ್ತೊಬ್ಬರು ಡೆನ್ಮಾರ್ಕ್ ಇದು ಹಾಲೆಂಡಿನವರು ಇಬ್ಬರು ಕೂತ್ಕೊಂಡು ಜೂಲಿಯಾ ಲಾರ್ಮನ್ ಅಂತ ಒಬ್ರು ಬಹಳ ಫೇಮಸ್ ಸ್ಕ್ರಿಪ್ಟ್ ರೈಟರ್ ಅವರು ಕೂತ್ಕೊಂಡು ಅವರೊಟ್ಟಿಗೆ ಚರ್ಚೆಗಳು ಮಾಡ್ತಾ ಈ ಇಡೀ ಸ್ಕ್ರಿಪ್ಟನ್ನ ಇದು ಮಾಡಿದ್ವಿ. ಸ್ಕ್ರಿಪ್ಟ್ ಮೆಂಟರ್ಶಿಪ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಬಹಳ ಪ್ರೆಸ್ಟೀಜಿಯಸ್ ಆಗಿರುವಂಥ ವಿಷಯ. ಒಂದು ಅದರ ಪ್ರೆಸ್ಟೀಜಿಯಸ್ನೆಸ್, ಇನ್ನೊಂದು ಅದರಿಂದ ಸಿಗುವಂಥ ಕೊಡುಗೆಗಳು. ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ ಭೂತ ಕೋಲ ಯಾವುದು, ಯಕ್ಷಗಾನ ಯಾವುದು ಅಂತ ಗೊತ್ತಾಗ್ತದೆ. ಅದೇ ಈಗ ಯಾವುದೋ ನೀವು ಮಹಾರಾಷ್ಟ್ರದವನಿಗೆ ಭೂತಕೋಲವು ಯಕ್ಷಗಾನ ತೋರಿಸಿದ್ರೆ ಎರಡರಲ್ಲೂ ಅದೇ ಥರ ಇದೆಯಲ್ಲ ಅಂತ ಅನಿಸ್ತದೆ. ಸೊ ಈ ಥರದ ಕನ್ಫ್ಯೂಷನ್ಗಳಿತ್ತು ನನಗೆ. ಅಂದರೆ ಇದನ್ನು ಬೇರೆಯವರು ಹೇಗೆ ನೋಡ್ತಾರೆ ಅಂತ ಹೇಳುವಂಥದ್ದು. ಸೊ ಆ ರೀತಿಯ ಒಂದು ಪರ್ಸ್ಪೆಕ್ಟಿವ್ ಸಿಕ್ತು ನಮಗೆ. ಸೊ ನ್ಯಾಚುರಲಿ ಅದೊಂದು ಇಂಟರ್ನ್ಯಾಷನಲ್ ಲೆವೆಲ್ನ ಮೆಂಟರ್ಶಿಪ್ ಇದ್ದ ಕಾರಣ, ಗೈಡೆನ್ಸ್ ಇದ್ದ ಕಾರಣ ಒಂದು ಸ್ಕ್ರಿಪ್ಟ್ನಲ್ಲಿ ಒಂದು ಸಣ್ಣ ಬೇರ್ಪಡೆ ಆಯಿತು. ನಾನೇನು ಸಾರ್ವಕಾಲಿಕವಾದ ಅದ್ಭುತ ಸಿನಿಮಾ ಮಾಡಿದ್ದೇನೆ ಅಂತ ಹೇಳುವ ಹುಮ್ಮತನ ಇಲ್ಲ ನನಗೆ. ಆದರೆ ಒಂದು ಅಟ್ಲೀಸ್ಟ್ ನಾನು ಮಾಡ್ಬೋದಾಗಿದ್ದಕ್ಕಿಂತ ಒಂದು 5 ಪೈಸೆ ಒಳ್ಳೆ ಸ್ಕ್ರಿಪ್ಟ್ ಆಯಿತು ಅದರಿಂದಾಗಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಫ್ಕೋರ್ಸ್ ಮತ್ತೆ ಮುಂದೆ ಎಲ್ಲ ಟೆಕ್ನಿಷಿಯನ್ಗಳ, ಎಲ್ಲ ಆರ್ಟಿಸ್ಟ್ಗಳ ಕಾಂಟ್ರಿಬ್ಯೂಷನ್ನಿಂದ ಇನ್ನಷ್ಟು ಸ್ಟೆಪ್ ಮೇಲೆ ಹೋಯಿತು. ಅದು ಒಂದು ಹಂತದಿಂದ. ಸೊ ಆ ರೀತಿ ಕ್ವಾಲಿಟಿಯ ಒಂದು ಪ್ರಾಡಕ್ಟ್ ಆದಾಗ, ಸೊ ನಾವು ಒಂಥರ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗಾಗಿಯೇ ಒಂಥರ ಯೋಚನೆ ಮಾಡಿದಾಗ ಸಿಂಗ್ ಸೌಂಡ್ ಬಂತು. ನಾವು ಯೂಸ್ ಮಾಡಿದ್ದ ಕ್ಯಾಮರಾದ ಬಗ್ಗೆ ಒಂದಷ್ಟು ಇದಿತ್ತು, ಆ್ಯಕ್ಟಿಂಗ್ನಲ್ಲಿ ಒಂದಷ್ಟು ರೀತಿಯ ಇಂಟರ್ನ್ಯಾಷನಲ್ ಔಟ್ಲುಕ್ ಇಟ್ಕೊಂಡಿದ್ದೀವಿ. ಇದೆಲ್ಲ ಕೂಡಿದಾಗ ಒಂದಷ್ಟು ಫೆಸ್ಟಿವಲ್ಗೆ ಕಳಿಸಿದ್ವಿ ನ್ಯಾಚುರಲಿ. ಫಸ್ಟ್ ನಮಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಹೌದೌದು ಫಸ್ಟ್ ಕಾಪಿ ಆಗಿತ್ತು. ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಕಳಿಸಿದಾಗ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅದೊಂದು ಫೆಸ್ಟಿವಲ್ಗಳೆಲ್ಲ ಅದೊಂದು ಸೆಕ್ಷನ್ ಇರ್ತದೆ. ಇನ್ನೂ ಮುಗಿದಿರಲಿಲ್ಲ, ಆದರೆ ನಾವು ಕಳಿಸ್ತಿದ್ದೇವೆ, ನೋಡಿ ನಿಮಗೆ ಓಕೆ ಆದರೆ ನಾವು ಮುಗಿಸಿ ಕಳಿಸ್ತೀವಿ ಅಂತ ಹೇಳೋ ಥರದ ಹಂತ. ಸೊ ಬೆಂಗಳೂರು ಫೆಸ್ಟಿವಲ್ ಎಲ್ಲ ಆ ಹಂತದಲ್ಲಿ ರೆಡಿ ಆಯಿತು. ಬಟ್ ನಾವು ಫೈನಲ್ ಫಿಲ್ಮ್ ಅಂತ ತೋರಿಸಿದ್ವಿ.
ಬಹಳ ಅದ್ಭುತ ರೆಸ್ಪಾನ್ಸ್ ಇತ್ತು. ಫೆಸ್ಟಿವಲ್ ಡೈರೆಕ್ಟರ್ ವಿದ್ಯಾಶಂಕರ್ ಅವರು ಕರೆದು ಹೇಳಿದ್ರು, ಬಹಳ ಇಷ್ಟ ಆಯ್ತು ನನಗೆ. ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಸೆಕ್ಷನ್ ಅಲ್ಲಿ ಇದ್ದ ಏಕೈಕ ಕರ್ನಾಟಕದ ಸಿನಿಮಾ ಪಡ್ಡಾಯಿ ಆಗಿತ್ತು. 2017 ಈ ಜರ್ನಿ ಸ್ಟಾರ್ಟ್ ಆಗಿದೆ. ಹೌದು. ಸೊ ಜನವರಿ 18 ಜನವರಿಯಲ್ಲಿ ಇದಾಗ್ತದೆ ಬೆಂಗಳೂರು ಫೆಸ್ಟಿವಲ್. ಅಲ್ಲಿ ವಿದ್ಯಾಶಂಕರ್ ಅವರು ಕರೆದು ಫೆಸ್ಟಿವಲ್ ಡೈರೆಕ್ಟರ್ ಬೆಂಗಳೂರು ಫೆಸ್ಟಿವಲ್ ನ ಬಹಳ ಇಷ್ಟ ಆಯ್ತು ನನಗೆ, ನೀನು ಈ ತರ ಫೆಸ್ಟಿವಲ್ ಗಳಿಗೆ ಪ್ರಯತ್ನ ಮಾಡು, ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿದ್ರು. ಸೊ ಬರ್ದೆ ನಾನು. ಇಲ್ಲಿ ಹೊಸ ಅನುಭವಗಳು ಆಗ್ತಾ ಹೋಗ್ತದಲ್ಲ, ಅದ್ಭುತವಾದ ಅನುಭವಗಳು. ಈಗ ನ್ಯೂಯಾರ್ಕ್ ಫೆಸ್ಟಿವಲ್ಗೆ ಕರೆದ್ರು ನನ್ನನ್ನು, ಮತ್ತೆ ಪ್ರೊಡ್ಯೂಸರ್ ಇಬ್ಬರನ್ನು ಕರ್ಸ್ಕೊಂಡ್ರು ಅಲ್ಲಿಗೆ. ಸೊ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಫೆಸ್ಟಿವಲ್ ಡೈರೆಕ್ಟರ್ ಬಹಳ ಇಂಪ್ರೆಸ್ ಆಗಿದ್ರು ಫಿಲ್ಮ್. ಸೊ ಅಲ್ಲಿ ಫೆಸ್ಟಿವಲ್ ಆದ್ಮೇಲೆ ಇದು ಸ್ಕ್ರೀನಿಂಗ್ ಆದ್ಮೇಲೆ ಡಿಸ್ಕಷನ್ಗೆ ಅವರೇ ಕೂತ್ಕೊಂಡು ಮಾಡರೇಟ್ ಮಾಡಿದ್ರು ಡಿಸ್ಕಷನ್ ಅನ್ನು. ಸೊ ಅಲ್ಲಿಯ ಎಕ್ಸ್ಪೀರಿಯನ್ಸ್ಗಳು ಅಂದ್ರೆ ಅವ್ರು ನಮ್ಮ ಸಿನಿಮಾ ಬಹಳ ವಿಶೇಷ ಅನಿಸ್ಲಿಲ್ಲ ಅಂದ್ರೆ ತುಳು ಸಿನಿಮಾ ಒಂದು ಗ್ಲೋಬಲ್ ಇದರಲ್ಲಿ ಅಲ್ಲಿ ಹೋಗಿ ಅದಾದ್ಮೇಲೆ ಆಸ್ಟ್ರಿಯಾ ಅಂತ ಸಣ್ಣ ಒಂದು ಭಾಗ, ಹೌದು ಆಸ್ಟ್ರಿಯಾ ದೇಶದಲ್ಲಿ ವಿಯೆನ್ನಾ ಅಂತ ಹೇಳುವ ಜಾಗ ಇದೆಯಲ್ಲ, ಅಲ್ಲಿ ಪ್ರದರ್ಶನ ಆಯ್ತು. ಅಲ್ಲಿಗೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಬೇರೆ ಏನೋ ಕೆಲಸದಲ್ಲಿದ್ದ ಕಾರಣ. ಸೊ ಅಲ್ಲಿ ನನ್ನ ಒಂದಷ್ಟು ರೆಸ್ಪಾನ್ಸ್ಗಳು ಬಂತು. ಇಂಡಿಯಾದಲ್ಲಿ ಡೆಲ್ಲಿಯಲ್ಲಿ ಹ್ಯಾಬಿಟ್ಯಾಟ್ ಫೆಸ್ಟಿವಲ್ ಅಂತ ನಡೀತದೆ, ಅಲ್ಲೇ ಆಯ್ತು. ಅಲ್ಲಿ NSD ಸುಮಾರು ಜನ ಬಂದಿದ್ರು, ನಮ್ಮ ತಂಡದವರು ಸುರೇಶ್ ಶೆಟ್ಟಿ ಅವರಲ್ಲಿ ನೋಡಿ ಬಹಳ ಉದ್ದ ಹೊಗಳಿ ನಮಗೆ ಇದು ಮಾಡಿದ್ರು. ಸೊ ಹೊಗಳಿಕೆ ಒಂದು, ಬಟ್ ನಮಗೆ ಅಂದ್ರೆ ಅಷ್ಟು ದೊಡ್ಡವರು ನೋಡಿ ನಮ್ಮನ್ನು ಬೆನ್ನು ತಟ್ಟಿದ್ದಾರೆ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ಪುರಸ್ಕಾರ. ಇದೆಲ್ಲ ಆಗ್ತಾ ಇದ್ದ ಹಾಗೆ ಆಸ್ಟ್ರಿಯಾ ಆದ್ಮೇಲೆ ಈಗ ಮೆಲ್ಬರ್ನ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಯ್ತು, ಜಾಗರಣ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಯ್ತು. ಈಗ ಸೋನಾಪಲ್ಲಿ ಅಂತ ಸರ್ ಹೇಳ್ತಿದ್ದಂಗೆ ಹಿಮಾಲಯದಲ್ಲಿ ನಡೆಯುವಂಥ ಸೋನಾಪಲ್ಲಿ ಅಂತ ಒಂದು ಸಣ್ಣ ಹಳ್ಳಿ, ಹಿಮಾಲಯದ ಹಳ್ಳಿ, ಅಲ್ಲಿ ಒಂದು ಸಣ್ಣ ಫೆಸ್ಟಿವಲ್ ನಡೀತದೆ. ಸಣ್ಣ ಅಂದ್ರೆ ಸ್ಕೇಲ್ ಸಣ್ಣದು, ಬಟ್ ಬಹಳ ಇಂಪಾರ್ಟೆಂಟ್ ಫೆಸ್ಟಿವಲ್. ಅಲ್ಲಿಗೆ ಒಂದು ಸೆಲೆಕ್ಟ್ ಆಗಿದೆ ಫೆಸ್ಟಿವಲ್ಗೆ. ಮತ್ತೆ 2 ದಿವಸ ಹಿಂದೆ ಬಂದ ನ್ಯೂಸ್ ನಮಗೆ ಇಮೇಲ್ ಬಂದ ಪ್ರಕಾರ ಫ್ರಾನ್ಸಿನ ಒಂದು ಸಣ್ಣ ಹಳ್ಳಿಯಲ್ಲಿ ಆಗುವ ಬಹಳ ಇಂಪಾರ್ಟೆಂಟ್ ಆಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದೆ. ಇಂಟ್ರೆಸ್ಟಿಂಗ್ ಯಾಕೆಂದ್ರೆ ಅವ್ರು ಕಳೆದ 10 ವರ್ಷದಿಂದ ಫಿಲ್ಮ್ ಫೆಸ್ಟಿವಲ್ ನಡೆಸ್ತಿದ್ದಾರೆ, 20-25 ಸಿನಿಮಾ ತೋರಿಸ್ತಾರೆ ಪ್ರತಿ ಫೆಸ್ಟಿವಲ್ ಅಲ್ಲಿ. ಆ ಎಲ್ಲಾ ಫಿಲ್ಮ್ಗಳು ಬರೇ ಮೀನುಗಾರಿಕೆ ಮೇಲೆ ಇರುವಂತದ್ದು, ಬೇರೆ ಯಾವ ಫೆಸ್ಟಿವಲ್ ತೋರಿಸಲ್ಲ. ಮೀನುಗಾರರಿಗೆ ಸಂಬಂಧಿಸಿದ ಅಥವಾ ಮೀನುಗಾರಿಕೆಗೆ ಸಂಬಂಧಿಸಿದ ಕಥೆಗಳಿರುವ ಸಿನಿಮಾ ಅದನ್ನೇ ಹುಡುಕ್ತಾ ಇರ್ತಾರೆ. ಸೊ ಅದು ಮೀನುಗಾರಿಕೆ ಸಂಬಂಧಿಸಿದ ಸಿನಿಮಾಗಳು ಬಂದಿದೆ. ಫ್ರಾನ್ಸಿನ ಒಂದು ಮೀನುಗಾರಿಕಾ ಹಳ್ಳಿ, ನಮ್ಮ ಮಲ್ಪೆ ಇದ್ದಾಗೆ ಇದು ಫ್ರಾನ್ಸಿನ ಮಲ್ಪೆ. ಸೊ ನಮ್ಮ ಮಲ್ಪೆ ಫ್ರಾನ್ಸಿನ ಮಲ್ಪೆಯಲ್ಲಿ ತೋರಿಸ್ತಾ ಇದ್ದೇವೆ ನಾವು. ಸೊ ನಮಗೆ ಅದೊಂದು ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಅದು. ಅಲ್ಲಿನ ಆಡಿಯನ್ಸ್ ಅದಕ್ಕೆ ರಿಯಾಕ್ಟ್ ಮಾಡುವಂತದ್ದು, ಇದ್ಯಾವ ಮೀನ್ ಅಂತ ಕೇಳುದು. ತಮಾಷೆ ಅಂದ್ರೆ ನಾನು ಮೀನ್ ತಿನ್ನೋದಿಲ್ಲ, ನನ್ನ ಕ್ಯಾಮರಾಮನ್ ಮೀನ್ ತಿನ್ನೋದಿಲ್ಲ, ನನ್ನ ಎಡಿಟರ್ ತಿನ್ನೋದಿಲ್ಲ, ಅರ್ಧ ಟೀಮ್ ಮೀನ್ ತಿನ್ನೋದಿಲ್ಲ. ಆದ್ರೆ ಅವ್ರು ಯಾವ ಮೀನ್ ಇದು ಅಂತ ಕೇಳಿದಾಗ ಸರ್ ಯಾವ್ದು ಸರ್ ಅದು ಆದ್ರೆ ಅವರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅವರಿಂದ ಬರುವಂತ ಫೀಡ್ಬ್ಯಾಕ್ ಇದೆಯಲ್ಲ, ಅದೊಂದು ಅದ್ಭುತವಾದ ಅನುಭವ ಅದು. ಆ ಅನುಭವ ಎಲ್ಲ ಆದ್ಮೇಲೆ ಅಲ್ಲ, ಯಾವ ಮೀನು ಅಂತ ಹೇಳಿದ್ರೆ ಅಲ್ಲಿ ಒಂದು ಹೆಸರು ಬೇರೆ ಇರ್ತದೆ. ಬಂಗುಡೆ ಅಂತಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಅದು ಇನ್ನೊಂದು. ಚಂದ್ರಣ್ಣ, ಅಭಯ ಸಿಂಹ ಅವರು ಬಹಳ, ಅವ್ರ ತಂದೆಯವರು ಅತ್ರಿ ಬಹಳ ಉತ್ತಮ ಗೆಳೆಯರು ಅವರು. ಆ ಮೂಲಕವಾಗಿ ಅವರು ಹೇಗೆ ಬೆಳೆದು ಬಂದಿರೋದು ಗೊತ್ತಿಲ್ಲ. ಹಲವಾರು ಕೆಲವು ಮೊದಲ ಪ್ರಯತ್ನಗಳನ್ನೆಲ್ಲ ಮಾಡಿದ್ದು ಉಂಟು. ಅವ್ರ ಬಗ್ಗೆ ಒಂದು ಸ್ವಲ್ಪ ನೀವು ಕಂಡದ್ದು ಅಭಯ ಸಿಂಹ ನಾನು ವೀಕ್ಷಕರಿಗೆ ಗೊತ್ತಾಗ್ತದೆ. ಅಭಯ ಸಿಂಹ ಅವರ ಪ್ರಥಮ ಸಿನಿಮಾವನ್ನು ನಾನು ನೋಡಿದ್ದು ಅದೇ ಗುಬ್ಬಚ್ಚಿಗಳು. ಅದು ನನಗೆ ಸಿನಿಮಾ ಥಿಯೇಟರ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಸಂದೇಶದಲ್ಲಿ ಅದನ್ನ ಒಂದು ಪ್ರದರ್ಶನ ಏರ್ಪಡಿಸಿದ್ರು. ಆ ಪ್ರದರ್ಶನ ಪಾಪ ನನಗೆ ನೋಡಿದ್ ಬಹಳ, ಅಂದ್ರೆ ಅಲ್ಲಿ ಅಕಾಸ್ಟಿಕ್ಸು ಮತ್ತು ಅಲ್ಲಿ ಮೈಕ್ ಸಿಸ್ಟಮು ಅದನ್ನೆಲ್ಲ ಅರೇಂಜ್ ಮಾಡೋ ಹೊತ್ತಿಗೆ ಸುಸ್ತಾಗಿದ್ವಿ. ಆ ಸಿನಿಮಾ ಅಂತ ಒಂದು ಕಂಡೀಷನ್ ನೋಡಿದಾಗಲೂ ಕೂಡ ಒಂದು ಬಹಳ ಮನಸ್ಸಿಗೆ ತಟ್ಟುವಂತ ಸಿನಿಮಾ ಅದು. ಒಂದು ಅದರಲ್ಲಿ ಗುಬ್ಬಚ್ಚಿ ಒಂದು ಪ್ರಶ್ನೆ ಬಂತು, ಇದರಲ್ಲಿ ಗುಬ್ಬಚ್ಚಿಗಳೇ ಇಲ್ವಲ್ಲ ಅಂತ. ಸಿನಿಮಾದ ನಂತರ ಒಂದು ಡಿಸ್ಕಷನ್ ಬಂದಾಗ ಗುಬ್ಬಚ್ಚಿಗಳಿಲ್ಲದ ಸಿನಿಮಾ ಅಂತ ಗುಬ್ಬಚ್ಚಿ ಇದು ಅಂತ. ಆಗ ಗುಬ್ಬಚ್ಚಿ ಆಗ್ಬೇಕಾಗಿಲ್ಲ, ಅಲ್ಲಿ ಒಂದು ತಾಯಿ ಮಗನ ಸಂಬಂಧ ಇದೆ. ಆ ಮಗನೇ ಅಲ್ಲಿ ಗುಬ್ಬಚ್ಚಿ. ಅವನು ನಿಮ್ಗೆ ಗುಬ್ಬಚ್ಚಿ ಬೇರೆ ಬೇರೆ ಗುಬ್ಬಚ್ಚಿ ಹಾಕಬೇಕು, ಯು ರಿಲೇಟ್ ಇನ್ ದ್ಯಾಟ್ ವೇ ಅಂತ ಆ ಒಂದು ಇದು ಬಂತು. ಆಮೇಲೆ ಅದಕ್ಕಿಂತ ಮುಂಚೆ ಅಭಯ ಪರಿಚಯ ಇದ್ದದ್ದು ನಾವು ನಾಟಕ ಮಾಡ್ತಿದ್ದಾಗ ಸ್ಟೂಡೆಂಟ್ ಆಗಿದ್ದವರು. ನಾಟಕದ ಜೊತೆ ನಮ್ಮ ಜೊತೆ ಬರ್ತಾ ಇದ್ರು. ಆಮೇಲೆ ಆ ಗುಬ್ಬಚ್ಚಿಗಳಾದ ನಂತರ ಅವರು ಮಮ್ಮೂಟಿಯ ಶಿಕಾರಿ ಸಿನಿಮಾ ಶುರು ಮಾಡಿದ್ರು. ನಾನು ಅವರ ನನ್ನನ್ನು ಅವ್ರು ನನ್ನ ಗುರು ಅಂತ ಹೇಳಿದವರು. ಸೊ ಇವರನ್ನು ಬಿಡಬಾರ್ದು, ಎಲ್ಲದೊಂದು ಕಡೆ ಇರಬೇಕು ಅಂತ ಹೇಳಿ ಒಂದು ಪಾತ್ರ ಕೊಟ್ಟರು. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿ ಇದು. ಸೊ ಅದರಲ್ಲಿ ನೀವು ಹೀರೋನ ಅಪ್ಪ ಅಂತ. ನನಗೆ ಹೀರೋನ ಅಪ್ಪ ಅಂದ್ರೆ ಇವ್ರು ಹೇಳಿದ್ರಿಂದ ಆಯ್ತು. ಇನ್ನ ಯಾರಾದ್ರೂ ಹೀರೋನ ಅಪ್ಪನ ರೋಲ್ ಮಾಡ್ತೀನಿ ಅಂತ ಕೇಳಿದ್ರೆ ಹೀರೋನ ಅಪ್ಪ ಹೌದು, ಆ ಅಪ್ಪನಿಗೆ ಏನ್ ಕೆಲಸ ಅಂತ ಸಕ್ಕರೆಯಲ್ಲಿ ಹೀರೋನ ಅಪ್ಪ. ಗಣೇಶ್ ಹೀರೋ.
ನಾನು ಏನು ಅಂತ ಕೇಳಲಿಲ್ಲ, ಅಪ್ಪನಿಗೆ ಏನು ಕೆಲಸ ಅಂತ ಕೇಳಿಲ್ಲ, ಬೇರೆ ಕಡೆ ಯಾರು ಕೇಳುವ. ಯಾಕಂದ್ರೆ ಈ ಹೀರೋನ ಅಪ್ಪನಿಗೆ ಏನು ಕೆಲಸ, ಅವನಿಗೆ ಕಸುವು ಬೇಕಲ್ಲ. ಹೌದು. ಅವ್ನು ಹೋಟೆಲ್ ನಡೆಸ್ತಾನ, ಅವ್ನು ಚಪ್ಪಲಿ ಹೊಲಿತಾನ, ಅಥವಾ ಅವನು ಏನು ಲಾರಿ ಮಾಲೀಕನ. ಈಗ ನಮ್ಮಲ್ಲಿ ತೊಂದರೆ ಆಗಿರೋದು ಅದೇ, ಹೀರೋನ ಅಪ್ಪ ಅಂತ ಹೇಳ್ತಾರೆ, ಬಟ್ ಅವನಿಗೆ ಕಸುಬಿಲ್ಲ. ಅವನ ಮಗ ಇನ್ನೊಬ್ಬಳನ್ನು ಮದುವೆ ಆಗಬಾರ್ದು ಅಂತ ಹೇಳಲಿಕ್ಕೆ ಇರುವಷ್ಟೇ ಅವನ ಕೆಲಸ, ಆಯ್ತಾ. ಇಂತ ಇದರಲ್ಲಿ ಅಪ್ಪ ಅಂತ ಒಂದು ಪಾತ್ರ ಕೊಟ್ಟು ಆ ಒಂದು ಎಲ್ಲಿ ಸುರತ್ಕಲ್ಲಲ್ಲೂ ನನಗೆ ನನ್ನ ಇದೆಲ್ಲ ಮೆಜರ್ಮೆಂಟ್ ಎಲ್ಲ ತೆಗೆದ್ರು. ಅಂದ್ರೆ ನಾನು ಬರೇ ಇನ್ಸ್ಪೆಕ್ಟರ್ ಅಲ್ಲ, ಒಂದು ದೊಡ್ಡ ಮಟ್ಟದ ಇನ್ಸ್ಪೆಕ್ಟರ್, ತುಂಬಾ ಬ್ಯಾಜ್ ಎಲ್ಲ ಇದ್ದು ಚಂದ ಡ್ರೆಸ್ ಎಲ್ಲ ಹೊಲಿಸಿ ಅದಕ್ಕೆ ಟ್ರಯಲ್ ಕೊಟ್ಟು, ಟ್ರಯಲ್ ಎಲ್ಲ ಹೋಗಿ ಸೂಟ್ ಆಗಿದೆ, ಕರೆಕ್ಟ್ ಆಗಿದೆ. ಆಮೇಲೆ ಶೂಟಿಂಗ್ ಕರೆದ್ರು ಗವರ್ಮೆಂಟ್ ಕಾಲೇಜ್. ಚೆನ್ನಾಗಿದೆ. ನಮ್ಮ ಯೂನಿವರ್ಸಿಟಿ ಕಾಲೇಜಲ್ಲಿ ಅದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್, ಅಲ್ಲಿ ಎಲ್ಲ ಪೊಲೀಸ್ನವ್ರು ನಿಂತಿದ್ದಾರೆ. ನನಗೆ ಒಂದು ಡ್ರೆಸ್ ಎಲ್ಲ ಹಾಕಿ, ನೀವು ಸರ್ ಈಗ ನೀವು ಬಹಳ ಖಡಕ್ ಇನ್ಸ್ಪೆಕ್ಟ್ರು, ನೀವು ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಬೇಕು, ಅಂದರೆ ಅವ್ರ ಬಟ್ಟೆ ಸರಿಯಾಗಿ ಹಾಕೊಂಡಿದ್ದಾರೆ, ಬಟನ್ ಸರಿಯಾಗಿ, ನಾನು ಸ್ಟೈಲಾಗಿ ಬರ್ತೀನಿ, ಅವರೆಲ್ಲ ಬಟನ್ನ ಸರಿ ಮಾಡ್ತೀನಿ ಎಲ್ಲ ಮಾಡಿದೆ. ಆಮೇಲೆ ಇನ್ನೊಂದು ಅಪ್ಪನ ಮಗನ ಒಂದು ಇಂಟ್ರಾಕ್ಷನ್ ಇದೆ, ಅದೊಂದು ಸೀನ್ ಇದೆ ಅಂತೆಲ್ಲ ಹೇಳಿದರು. ಎಲ್ಲ ಶೂಟಿಂಗ್ ಎಲ್ಲ ಆಯಿತು. ಸಿನಿಮಾ ನೋಡ್ತೀನಿ, ಹೆಸರು ಬಂತು ನಂದು, ಚಂದ್ರ ಉಳ್ಳಾಲ್ ಅಂತ. ನನ್ನ ಪಕ್ಕದಲ್ಲಿ ತುಳು ಪುದರ್ ಬರ್ತೇನೆ ಅಂತ ಹೇಳಿ ನನಗೂ ಭಾರಿ ಖುಷಿ ಆಯ್ತು. ನಾನು ಸಿನಿಮಾದಲ್ಲಿ ಹೆಚ್ಚು ಮಾಡಲಿಲ್ಲ. ನಾನು ಮಾಡಿದ್ದು ಹಸಿನ ಒಂದು ಸಿನಿಮಾ ಬಿಟ್ಟರೆ ಮತ್ತೆ ನಾನು ಸಿನಿಮಾದಲ್ಲಿ ದುಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನನ್ನ ಕಸುಬು ಬೇರೆ, ನಾನು ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡುವ, ಅಲ್ಲೆಲ್ಲ ತುಂಬಾ ತೊಂದರೆಗಳು ಇರ್ತವೆ, ಆಗುದಿಲ್ಲ. ಸೊ ಏನಾಯ್ತು, ಸಿನಿಮಾ ಬಂತು, ತುಂಬಾ ಸೀರಿಯಲ್ ಮಾಡಿದ್ದಾರೆ ಅದರಲ್ಲಿ ಸಿನಿಮಾ ಸ್ಟಾರ್ಟ್ ಆಗಿ ನಾನು ಕಾಯ್ತಾ ಇದ್ದೀನಿ, ಪಸಕ್ಕ ಬಂದೋಯ್ತು. ನಾನು ಒಂದು ಸೆಕೆಂಡು ಇಲ್ಲ ಆ ಸಿನಿಮಾದಲ್ಲಿ, ಎಲ್ಲ ತೆಗೆದ್ಬಿಟ್ರು ನಂತ. ಆದ್ರೆ ನಾನು ಬೇಜಾರು ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಅವರ ತಪ್ಪಲ್ಲ, ಪ್ರೊಡ್ಯೂಸ್ ಮಾಡಿದವರಿಗೆ ಅವರಿಗೆ ಒಂದು ಹೀಗೆ ಇರಬೇಕು ಅಂತ ಇರ್ತದೆ. ಪರವಾಗಿಲ್ಲ, ಭಾರಿ ಬೇಜಾರು ಮಾಡ್ಕೊಂಡು ಮುಖ ತೋರಿಸ್ಕೊಂಡ್ರ. ಆದ್ರೂ ನನಗೆ ಅವ್ರ ಮೇಲೆ ಸಿಟ್ಟು ಬರಲಿಲ್ಲ, ಪಾಪ ಅವ್ರ ತಪ್ಪಲ್ಲ ಅದು. ಆಮೇಲೆ ಈ ಒಂದು ಇದನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಿಕ್ಕೆ ಅವರು ಶಿಕಾರಿ ಮಾಡಿದಾಗ ಮಮ್ಮುಟ್ಟಿಯ ಸಿನಿಮಾದಲ್ಲಿ ನನ್ನನ್ನು ಕರೆದು ನನಗೆ ಒಂದು ಗುಜರಿಯ ಬ್ಯಾರಿಯ ಪಾತ್ರ ಕೊಟ್ರು. ಬಹಳ ಇಷ್ಟಪಟ್ಟೆ, ಸಣ್ಣ ಪಾತ್ರ ಆದ್ರೂ ಕೂಡ ಅದು ಬಹಳ ಇಷ್ಟಪಟ್ಟೆ. ಮಮ್ಮುಟ್ಟಿ ಅಂತೂ ಕರೆದು ನನ್ನನ್ನು ಬಹಳ ಪ್ರೀತಿಯಿಂದ ಮಾತಾಡಿಸಿದ್ರು. ಆಮೇಲೆ ಅವರಲ್ಲಿ ಇನ್ನೊಂದು ಪಾತ್ರ ಮಾಡಿದವರು ದಾವಣಗೆರೆ ಕೊಡೆ ಹಿಡ್ಕೊಂಡು ಅಚ್ಯುತ ಅಲ್ಲ, ಇನ್ನೊಂದು ಮಲಯಾಳಿ ಆಕ್ಟರ್, ಅವರಂತೂ ಎಷ್ಟು ಪ್ರೀತಿಸಿದ್ರೆ ನಮ್ಮ ಹೊಟ್ಟೆ ಹೊಡಿಬೇಡ್ರಪ್ಪ ಅಂತ, ಆತರ ತುಂಬಾ. ಅಲ್ಲಿ ಆಕ್ಚುಲಿ ಮಮ್ಮೂಟಿ ಅವರು, ಇವರು ಅಚ್ಯುತ ಮತ್ತೆ ಇನ್ನೊಬ್ರು 3 ಜನ, ನೀನಾಸಂ ಅಶ್ವಥ್, ಆ ಮಲಯಾಳದಲ್ಲಿ ಮಾಡಿದ ಆಕ್ಟರ್ಗಳನ್ನು ಮಮ್ಮೂಟಿ ಅವರು ಕರೆದು ಫಸ್ಟ್ ಇವರನ್ನು ನೋಡಿ ಆಮೇಲೆ ಮಾಡಿ ಅಂತ ಹೇಳ್ತಿದ್ರು. ನಮಗೆ ದೊಡ್ಡ ಹೆಮ್ಮೆ, ನಮ್ಮ ಗುರುಗಳು ಹಾಗೆ ಅದರಲ್ಲಿ ಮಾಡಿದ ತಪ್ಪನ್ನ ಇಲ್ಲಿ ಸರಿ ಮಾಡಿದ್ರು. ಇಲ್ಲಿ ಅಭಯ ಸಿಂಹ ಅವರು ಆ ಎಲ್ಲ ಅನುಭವಗಳೊಂದಿಗೆ ಒಂದಷ್ಟು ಕಲ್ತುಕೊಂಡು ಮತ್ತೆ ಈ ಸಿನಿಮಾಗಳನ್ನು ಮಾಡುವಾಗ ಒಂದಷ್ಟು ಮೆಚುರಿಟಿ ಬಂದು ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ನಾನು ಹೇಳ್ತಾ ಹೋಗೋದು. ಸಿನಿಮಾ ನೋಡಬೇಕು ಅಂದರೆ ಏನನ್ನ ಯಾವುದನ್ನು ಒಂದು ಡಿಫ್ರೆಂಟ್ ಆಗಿ ಸ್ವಲ್ಪ ಇಲ್ಲಿ ಕಲ್ಪಿಸಲಾಗಿದೆ. ಅಂದರೆ ನಿಮ್ಗೆ ಗೊತ್ತು, ನಮ್ಮ ಪ್ರೇಕ್ಷಕರು ಇಲ್ಲೇನು ಅಥವಾ ತುಳು ಸಿನಿಮಾಗಳು ನೋಡೋರು ಅಥವಾ ಕನ್ನಡ ಸಿನಿಮಾಗಳು ನೋಡೋರು ಪ್ರೇಕ್ಷಕರು ಅಡ್ಡಾಯಿಯನ್ನು ನೋಡುವಂಥ ಒಂದು ಪ್ರಬಲವಾದಂಥ ಇದು ಏನಿದೆ ಅಲ್ಲಿ ಅಂತ ಏನು ಹೇಳ್ತಾರೆ ಅಭಿಲಾಷ್? ಇದನ್ನ ನನಗಿಂತ ಚಂದ್ರ ಸರ್ ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಸ್ಟಾರ್ಟ್ ಮಾಡುತ್ತೆ. ನನಗನ್ಸಿದ ಪ್ರಕಾರ ಶೇಕ್ಸ್ಪಿಯರ್ ದೂರದವನಲ್ಲ. ನಾವೀಗಾಗಲೇ ಮಾತಾಡ್ಕೊಂಡಿರೋ ಪ್ರಕಾರ ನಮ್ಮ ಯಾವಾಗ್ಲಿನ ಕಷ್ಟಗಳು, ನಮ್ಮ ಯಾವಾಗ್ಲಿನ ಸಂಕಟ, ನಮ್ಮೆಲ್ಲರ ಮನೆಯಲ್ಲಿ ನಡೆಯುವ ಸಣ್ಣ ಪುಟ್ಟ ವ್ಯಾಪಾರಗಳಿದಾವಲ್ಲ, ಆ ನಮ್ಮಗಳ ಮನಸ್ಸಿನ ಆಗು ಹೋಗುಗಳೇ ಆ ಸಿನಿಮಾದಲ್ಲಿ ಬಿಂಬಿತವಾಗಿರುವಂಥದ್ದು. ಎಲ್ಲೂ ನಿಮಗೆ ಸಿನಿಮಾ ನೋಡುವಾಗ ಇದು ಯಾವುದೋ ದೂರದ ಕಥೆ, ಇದು ಎಲ್ಲಿದೋ ದೂರದ ಆಗು ಹೋಗುಗಳು ಅಂತ ಏನು ಅನ್ಸೋದಿಲ್ಲ. ಇದು ಅಂದ್ರೆ ಅದರ ಸ್ವರೂಪ ಬೇರೆ ಆದ್ರೂ ಒಂದು ನಮ್ಮನೆ ಕತೆ, ಒಂದು ಎನ್ನ ವ್ಯವಸ್ಥೆ, ಒಂದು ಎನ್ನ ಸ್ಥಿತಿಯಿಂದ ಎಲ್ಲರ ಮಾತೆರ್ನಲ ಹಂಬಲ, ಮಾತೆರ್ಲ ಒಂಜಿ ಪುಡೇರು ಮಾತೆರ್ನಲ ಬಂಗ ಒಂದು ಯುದ್ಧ ಉಂಡತೆ ಅವು ಮುಲ್ತಾ ಅವು ಈ ಮಣ್ಣು ದಾಂದ ಅವು ಬಾರಿ ಅಪರೂಪ ಅಂಚತೆ ಒಂಜಿ ಅಂಚ ರೆಡಿ ಆಪನೆ ಬಾರಿ ಅಪರೂಪ. ಅವು ಐತಾತೆ ಗ್ಯಾಪ್ನೆ ಪಂಡ ಅಂಚೆ ಒಂಜಿ ಕ್ರಿಯೇಟ್ ಅಪ್ನೆ ಬಾರಿ ಅಪರೂಪ. ಅಂಚಾದ ಐ ಕೊರ್ಟ್ನ ರೆಸ್ಪೆಕ್ಟ್ ಖಂಡಿತ ಅದೊಂದು ನಮ್ಮವೇ ನಮ್ಮಕ್ಲೇ ಮೋಹನ್ ಮುಖ್ಯವಾದ ನಮ್ಮ ಕತೆ ಪಂಪ್ನೈಕ್ ಒಳ ತೂಡು ಬೊಕ್ಕ ಆತ್ ಕಡೆಟ್ಟು ಮಾತ ಮಸ್ತ್ ಕಡೆ
ಹಾ, ತುಳು exactly. ಅದೇ ಅವೇ ಆ ಭೂತಕೋಲ ಯಕ್ಷಗಾನದ ಚೌಕಿಡು ಪಾತಿರ್ನಿ ಮೀನು ಎಂದು ಮಾತ್ರ ನಮ್ಮನೆ ಫ್ಲೇವರ್ ಇಂದ ಕಾಣಿಸ್ಬೋದು ಅಂಚೆನೆ ಕೆಲವು ಸಂದರ್ಭ ಕೂಡ ಕೆಲವು ಪಿಕ್ಚರ್ ಬತ್ತು ಅಂತೆ ಒಂದ ಜಾಸ್ತಿ ಆತನ ದಾದ ನಂದು ಆಪುದು ಬಟ್ ಮೂಲ ಬಂದಾಗ ನಲ್ಲ ಒಂತೆ ಅಂದಂದು ಸಮುದ್ರನ ಎಂಕನಿಸನ ಪ್ರಕಾರ ಡೀಪ್ ಸೀನ್ ತೊಜ್ಪುದ ಒಂಜಿ ಬೊಕ್ಕ ಯಕ್ಷಗಾನದ ಮುಮ್ಮೇಳ ಅದೇ ಸ್ಟೇಜಿನ ಮಾತ್ರ ತೊಜ್ಪದ್ದಿರಿ ಚೌಕಿದುಳ ಇದಾವೇನು ಇಂಟ್ರೆಸ್ಟಿಂಗ್ ಆದ ತೊಜ್ಪದ ಜೇರು ಎಂಕಾಪುಡು ಮಸ್ತ್ ಸಲ ಈ ಮೇಳನಾಡಾದು ಪೂ ಅಥವಾ ಯಕ್ಷಗಾನದ ಅವಳು ಚೌಕಿಡು ಮಸ್ತ್ ಕತೆ ಕಲಾಪುಡು ಹಚ್ಚಗೆತ ಇಂಚಗೆತ ಅಂದ್ ಮೇಕಪ್ ಮತ್ತ ಪಾಡೊಂದು ಮಸ್ತ್ ಕತೆ ನಡ್ಪುಂಡು ಅವೇನು ಇಂಟ್ರೆಸ್ಟಿಂಗ್ ಆದ ತೊಜ್ಪದಿರಿ ಸರಿ ಒಂಜಿ ಈ ನಾಟಕಡ್ ಮೇಳ ಅಂದ್ ಬರ್ಪುಂಡು ಅಪಂಡ ಆ ಮೇಳಕ್ಲು ಒಂಜಿ ಒಂಜಿ ಬ್ರಿಡ್ಜ್ ಮಾತ ಲಿಂಕ್ ಮಲ್ತು ಒಂದು ಪೋಪೇರು ಅಂಚಾಣಿಗೆ ಇಂಚಾಣಿಗೆ ಈ ಮೂಲ ಯಕ್ಷಗಾನದ ಮೇಳಗ್ಲು ಆ ನಾಟಕದ ಮೇಳದ ಕೆಲಸ ಮಲ್ತೊಂದು ಪಂಡ ಅಕ್ಲಿ ಯಕ್ಷಗಾನದ ನಡು ಬರ್ಪುನ ಚೌಕಿದ ಮಾತುಕತೆ ಟೊಂತೆ ದುಂಬು ಬೋಂದಿಪ್ಪುಂಡು ಬ್ರಿಡ್ಜ್ ಆವಂದಿಪ್ಪುಂಡು ಅಂಚಾಣಿಗೆ ಇಂಚಾಣಿಗೆ ಪೊಲೀಸ್ ನಡೊಂದುಲ್ಲೇರಿಗೆ ಅಂಚೆ ಗೊತ್ತಾಡ ಬಡ್ದ ವೇಷ ಮಾಡಿರ್ಬೋದು ನಮ್ಮನೆ ಫ್ಲೇವರ್ನ ಒಂಥರ ಡಿಫ್ರೆಂಟ್ ಅದು ಪೊರ್ಲಾದ ತೋಜ್ಪದೇರಿ ಅಂಚ ಏನಾದಾರ ತಗೊಂಡು ಅದೇ ಅವರಿಬ್ರು ಹೇಳ್ದಾಗೆ ನಮ್ಮದೇ ಕತೆ ಮೀನು ಮಾರಾಟ ಮಾಡುವ ಸುಗಂಧಿ ಫಸ್ಟ್, ಹೌದು ಆಮೇಲೆ ಮಾರ್ಕೆಟ್, ಹೌದು. ಆಮೇಲೆ ನಿಮ್ಮ ಮನೆ ವಾತಾವರಣ, ಇನ್ನು ಏನನ್ನ ಹೇಳ್ಬೋದು? ಜೊತೆಗೆ ಸಿನಿಮಾದಲ್ಲಿ ಆಗುವಂತ ಕಥೆಯನ್ನ ಯಕ್ಷಗಾನದ ಭಾಗವತಿಕೆ ಮೂಲಕನೂ ಹೇಳಿರೋದು ಒಂದು ವಿಶೇಷಣೆ. ಭಾಗವತಿಕೆ ಅಂದ್ರೆ ಯಕ್ಷಗಾನದ ಪಾತ್ರಗಳು ಮಾತಾಡ್ತಿರ್ತವೆ, ಸಿನಿಮಾದಲ್ಲಿ ಕೂಡ ಬೇಡ ಅಥವಾ ಬೇಕು ಅನ್ನೋ ಘಟನೆಗಳು ನಡೀತಾ ಇರ್ತವೆ, ಅದು ಒಂದು ವಿಶೇಷ. ಆಮೇಲೆ ಅಫ್ಕೋರ್ಸ್ ನಮ್ಮದೇ ಕತೆ, ನಮ್ಮದೇ ಜೀವನ, ನಮ್ಮದೇ ಬದುಕು. ಅದ್ರ ಜೊತೆಗೆ ಮ್ಯಾಕ್ಬೆತ್ ಗೊತ್ತಿದ್ದವರು ಈ ಫಿಲ್ಮ್ ನೋಡಿದ್ರೆ ಅದನ್ನ ರಿಲೇಟ್ ಮಾಡ್ತಾ ಹೋಗ್ತಾರೆ. ಇದು ಇಲ್ಲಿ ಇದು ಈ ಕಾರಣಕ್ಕೆ ಇದು 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 ಅಂತ. ಅದರ್ವೈಸ್ ಮ್ಯಾಕ್ಬೆತ್ ಗೊತ್ತಿಲ್ಲದವರು ಕೂಡ ಒಂದು ಊರಿನ ಕಥೆಯಾಗಿ ನೋಡ್ಬೋದು. ಹಾಗಾಗಿ ಕೇವಲ ತುಳುವರು ಮಾತ್ರ ಅಲ್ಲ, ತುಳುವೇತರರು ಕೂಡ ನೋಡಬಹುದಾದ ಸಿನಿಮಾ. ತುಳುವೇತರಿಗಾಗಿ ಸಿನಿಮಾದಲ್ಲಿ ಇಂಗ್ಲಿಷ್ ಸಬ್ ಟೈಟಲ್ ಕೂಡ ಇರ್ತದೆ, ಹಾಗಾಗಿ ಅವರು ಕೂಡ ಬಂದು ಇಂಗ್ಲಿಷ್ ನಲ್ಲಿ ಸಬ್ ಟೈಟಲ್ ಓದೋ ಮೂಲಕ ಸಿನಿಮಾವನ್ನು ಅಷ್ಟೇ ಚೆನ್ನಾಗಿ ಅರ್ಥ ಮಾಡಬಹುದು. ಆಮೇಲೆ ಇದು ಫ್ಲೇವರ್ಗಳು ಸರ್, ಬರೀ ಫ್ಲೇವರ್ಗಳಾಗಿ ಮಾತ್ರ ಉಳಿದಿಲ್ಲ. ಅದರಲ್ಲಿ ಈಗಾಗಲೇ ಇರುವಂತ ಯಾವ ಎಲಿಮೆಂಟ್ ತೆಗೆದ್ರು ಬಹಳ ದೊಡ್ಡ ಪೆಟ್ಟು ಬಿದ್ದಂಗಾಗುತ್ತೆ. ಅಂದ್ರೆ ಈಗ ಯಕ್ಷಗಾನ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಸಮುದ್ರ ಇರ್ಬೋದು, ಬರೇ ಯಕ್ಷಗಾನ ಮೀನು ಸಮುದ್ರಗಳಲ್ಲ. ಅವ್ರು ಹೇಳೋದಕ್ಕೆ ಪೂರಕವಾಗಿ ಹೇಳೋದಂದ್ರೆ ಪಾತ್ರಗಳದು. ಹೌದು. ಒಂದು ಈಗ ಹೆಚ್ಚಿನ ನಮ್ಮ ಸಿನಿಮಾಗಳಲ್ಲಿ, ಅದು ಕನ್ನಡ ಇರ್ಬೋದು ಅಥವಾ ತುಳು ಇರ್ಬೋದು, ಈ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ತೋರಿಸ್ಲಿಕ್ಕೆ ಐಕ್ ತೋಜಾರೆಂದೇ ಈ ಆಟೋನ್ ಕನಪಿನಿ, ಕೋರ್ದಗಟ್ಟ ಕನಪಿನಿ, ಕಂಬುಳ ಕನಪಿನಿ ಅವು ಕತೆಕ್ ಲಿಂಕ್ ಆವೊಂದಿಜ್ಜಿ ಬಟ್ ನಮ್ಮ ಒಂಜಿ ಕಲ್ಚರ್ ಉಂಡು ಪನ್ಪಿನ ತೋಜಾರೆ ಬೋಳದೇ ಕನಪನ ಆಂಡ ಈ ಸಿನಿಮಾಡು ಇಂದು ಪೂರ ಈ ಕತೆಕ್ ಪೂರಕವಾದೇ ಉಂಡು. ಇಂದು ಓಲ್ಲ ಒಂಜಿ ಬೇತೆ ಉಂತುಜಿ ಕತೆ ತಪ್ಪ ಅವು ಇಡೀ ಸಿನಿಮಾದ ಒಂಜಿ ಪಾರ್ಟ್ ಆದ್ ನರೇಷನ್ ಪಾಯಿಂಟ್ ಆಫ್ ವ್ಯೂ ಆವಡ್ ಅತನ ಒಂಜಿ ಅವೇನು ಮುಟ್ಟಿಸಾರೆ ಒಂದು ಪೂರ ಸಹಾಯ ಮಲ್ಪುವ ಅವು ಕಲ್ಚರ್ ತೋಜಾವನ ಪ್ರಶ್ನೆ ಅವು ಬದುಕದ ಒಟ್ಟಿಗೆ ಉಂಡು. ಈ ಪೂರ ಕಲ್ಚರ್ ನಮ್ಮ ಹೆಂಚಿನ ಉಂಡು, ನಮ್ಮ ಆಚರಣೆಲು ಪೂರ ಅವು ಕತೆತ ಒಟ್ಟಿಗೆ ಈ ಸಿನಿಮಾದ ಒಟ್ಟಿಗೆ ಬ್ಲೆಂಡ್ ಆದುಂಡು. ಅವು ಒಂಜಿ ಪಾಯಿಂಟ್ ಒಕ ಒಂಜಿನ ಪಂಡ ಇಂದೊಂಜಿ ಈ ಸಿನಿಮಾ ಒಂಜಿ ಸ್ಟಡಿ ಸಿನಿಮಾ ಯಾರು ಸಾಧ್ಯತೆ ಉಂಟು ಪಂಡ ಈ ಅಡಾಪ್ಟೇಷನ್ ಒಂಜಿ ಮ್ಯಾಕ್ಬೆತ್ ಅಂಚಿನ ಒಂಜಿ ಇಂಗ್ಲಿಷ್ ನಾಟಕ ಅವು ಒಂಜಿ ತುಳು ಸಿನಿಮಾದ ಟ್ರಾನ್ಸ್ಫಾರ್ಮ್ ಆನಾಗ ಅವು ಎಂಚಿನ ಪೂರ ಸಾಧ್ಯತೆಯಲ್ಲಿ ಉಂಡಾಯ್ಡು ಅವು ಅಡಾಪ್ಟೇಷನ್ ಪಂಡ ದಾದ ಒಂಜಿ ಅಕಾಡೆಮಿಕ್ ಆದ್ ನೇನು ಸ್ಟಡಿ ಮಲ್ಪೆರೆ ಒಂಜಿ ಸ್ಟಡಿ ಸಿನಿಮಾ ಆಪಿನ ಒಂಜಿ ಮಸ್ತ್ ಸಾಧ್ಯತೆಲು ಬೊಕ್ಕೊಂಜಿ ಎಂಜಿನ ಪಂಡ ಈ ಒಂಜಿ ತುಳು ಭಾಷೆದ ಬಗ್ಗೆ ಭಾರಿ ಗಂಭೀರವಾದ ಸಿನಿಮಾಗಳು ಬೈದಿನ ಕಮ್ಮಿ ಅಂಚಿನ ಚಿಂತನೆ ಪಂಡ ಒಂಜಿ ದೇಶದ ಮಟ್ಟ ನಿರೀಕ್ಷೆ ಉಂಡು ಒಂಜಿ ಸಿನಿಮಾ ಅವು ನಮ್ಮ ಸಿನಿಮಾ ಬೊಕ್ಕೊಂಜಿನ ಪಂಡ ನಮ್ಮ ಸೌತ್ ಕೆಂಟ್ರಡ್ ಅತನ ಬೊಂಬಾಯ್ಡ್ ಅತನ ದುಬಾಯ್ ಅತನ ಅಂಚಿನ ಜಾಗಡ್ ಮಾತ್ರ ಅವು ಆಯಕಟ್ಟಿನ ಕೆಲವು ಜಾಗಡ್ ಮಾತ್ರ ಆಪಣ ಒಂದು ಅಂಚತ್ತು ಒಂದು ಜಾಗತಿಕವಾದ ಒಂದು ಮಾತಾತಿಕ್ಲ ತೂಪಿನ ಸಿನಿಮಾ ಪಂಡ ನಮ್ಮ ಎಸ್ಪೆಷಲಿ ನಮ್ಮ ತುಳು ಭಾಷೆದ ಒಂಜಿ ಸೊಗಡುನು ಅವು ಅಂತಾರಾಷ್ಟ್ರೀಯ ಮಟ್ಟಡು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಅಂಚಿನ ಒಂಜಿ ಸಮರ್ಥವಾದ ಸಿನಿಮಾ ಅನ್ಪಿನ ಒಂಜಿ ತೋಜಾಪಿನ ಸಂದರ್ಭ ಒಂದು ನಂಗೆ ಪಡ್ಡಾಯಿ. ಇಟ್ಸ್ ಎ ಗ್ಲೋಬಲ್ ಫಿಲ್ಮ್. ನಾನು ನನ್ನವರ ಸ್ಟ್ರೆಸ್ ಮಾಡ್ಕೊಂಡು ಇಂದು ಜಾಗತಿಕ ಸಿನಿಮಾ ಗ್ಲೋಬಲ್ ಫಿಲ್ಮ್ ಇಂದು ನೆತ್ತ ಕ್ವಾಲಿಟಿ ಇಂದೇನು ಜನ ತೂವಡು ಪೊಕ್ಕಂಜಿನ ಪಂಡ ಈ ಸಿನಿಮಾ ಇದೆತ್ತ ಕತೆ ಅಲ್ಲ ಅಂಜನೆ ಒಂಜಿ ಎರಡೇ ಮೋರಲ್ ಉಂಟು ನೆಟ್ಟು ಮನುಷ್ಯ ದುರಾಸೆಗೆ ಬಲಿಯಾನಾಗ
ಆಪಿನಂಚಿನ ಆತಂಕಲು ಆಪತ್ತುಲು ಆ ಒಂಜಿ ದ್ವೇಷ ಸೇಡು ಬೊಕ ಲಾಸ್ಟ್ಗೆ ಆಪನ ಹತಾಶೆ ಒಂದು ಪೂರೆನ್ಲ ಬುಡ್ಪಾದು ಅನ್ಕೊಂಡು ಒಂಜಿ ದಾರುಣ ಅಂತ್ಯ ಒಂಜಿ ಮನುಷ್ಯನ ಉಲಾಯಿ ಅಂಜಿ ಆಸೆದ ದುರಾಸೆ ಪುಟ್ಟದ ದಾದನೆತ ಅಂತ್ಯವಂತಿನೇನು ಭಾರಿ ಪೊರ್ಲುಡು ಒಂಜಿ ಇತ್ತದ ಒಂಜಿ ಜನರೇಷನ್ ಪನ್ಪುಡು ಅತಿಯಾಯನ ಯಾಂತ್ರಿಕತೆ ನಮ್ಮ ಯಾಂತ್ರಿಕತೆ ಬೋಟ್ಲು ಪೋದು ಮೀನು ಪತ್ತು ಬರ್ಪ ಲೈಟ್ ಫಿಶಿಂಗ್ ಪನ್ಪೇರು ಬೊಲ್ಪು ಪಾಡ್ದು ಬೊಲ್ಪುನು ಫೋಕಸ್ ಪಾಡ್ದು ಮೀನು ಪತ್ತುನ ಮೀನುಲು ವಿಲಿ ಒದ್ದಾಡುವ ಕನ್ಫ್ಯೂಸ್ ಆಪುಂಡು ಮೀನ್ಲೆಗ್ ಎಲ್ಲ ತರು ಅವು ಅತ್ತಂದ ಪೂರ ಬತ್ತದ ಬರಪ್ಪ ಪೂರ್ವ ಸೊ ಅಪಗ ನಮ್ಮ ಕಡಲ ಮಿತ್ರ ಅತ್ಯಾಚಾರ ಬೊಕ ಈ ಟ್ರಾಲ್ ಬೋಟ್ಸ್ ಒಂಜಿ ಒಂಜಿ ವಿಧಿ ವಿಧಾನ ಉಂಡು ಒಂಜಿ ಲಿಮಿಟೇಷನ್ ಉಂಡು ಸೊ ಇದೇ ಪವರ್ದ ಮಾತ್ರ ಮಾತ್ರ ಈ ತಾಂತ್ರಿಕವಾಯಿನೋ ಅಥವಾ ಸಾಮಾಜಿಕವಾಯಿನ ಬಾಹಿರವಾಯಿನ ವಿಚಾರನು ಕಥೆತ ಸಾಧ್ಯ ಆತನು ಬೊಕ ಈ ಬೋಟ್ಲು ಒಂಜಿ ಪವರ್ ಇದೇ ಪವರ್ದ ಎಂಜಿನ್ ಪಾಡ್ದುಂಡು ಬಟ್ ಡಬಲ್ ಪವರ್ದ ಎಂಜಿನ್ ಪಾಡ್ದು ಡಬಲ್ ಪಾಡ್ದು ಪಂಡ ಅವಿಟ್ಟು ನಿಜವಾದ ಬೋಟ್ದ ಪವರ್ ಕಮ್ಮಿ ಹೆಚ್ಚುಂಡು ಬಟ್ ತೋಜ ಅವನಿಗೆ ಕಮ್ಮಿ ಪಂಡು ಸೀಲ್ ಪಾಡ್ದು ಇಂಚ ಮಲ್ಪುನ ಬೋಟಿಂಗ್ ಫಿಶಿಂಗ್ ಉಂಡು ಅವು ಆ ನಮನೆದ ಒಂಜಿ ಕಡಲ್ದ ಮಿತ್ತು ನಡಪುನ ಒಂಜಿ ದೌರ್ಜನ್ಯ ಉಂಡತೆ ಅವು ನಮ್ಮನ್ನು ಓಡೆ ಎತ್ತಾವು ಒಂಜಿ ದಿನ ಮೀನೇ ಜನ ಸ್ಥಿತಿ ಬರು ಅಂಚೆ ಸ್ಥಿತಿ ಬರು ಅವೇತ್ತ ಬಗ್ಗೆ ಒಂಜಿ ಎಚ್ಚರಿಕೆ ಉಪ್ಪಾಡು ಬಂದು ಒಂಜಿ ಈ ಸಿನಿಮಾ ಒಂಜಿ ಡಿಸ್ಕಷನ್ಗೆ ಒಂಜಿ ನನ ದುಂಬುಗೆ ಒಂಜಿ ಆಪಿನ ಒಂಜಿ ಮಾತುಕತೆಗೆ ಒಂಜಿ ಚಿಂತನೆಗೆ ಒಂಜಿ ಸ್ಪಾರ್ಕ್ ಉಂಟು. ಅದೇ ಇವರು ಹೇಳಿರೋದನ್ನೇ ಒಂದಿನ್ನು ನೆಕ್ಸ್ಟ್ ಒಂದು ಸಣ್ಣ ಹೆಜ್ಜೆ ಮುಂದೆ ಕೊಂಡು ಹೋಗಿದ್ರೆ ನಾವು ಹೇಳ್ತೀವಿ ಅಂದರೆ ಇಮೋಷನ್ಸ್ ಆರ್ ಯೂನಿವರ್ಸಲ್, ಎಕ್ಸ್ಪ್ರೆಷನ್ಸ್ ಆರ್ ಲೋಕಲ್ ಅಂತಂದರೆ ಮೌಲ್ಯಗಳು ಯಾವಾಗಲೂ ಇಡೀ ವಿಶ್ವಕ್ಕೆ ಸಂಬಂಧಿಸಿದ್ದು. ಪ್ರೀತಿ, ರಾಗ, ದ್ವೇಷಗಳೆಲ್ಲವೂ ಎಲ್ಲರೂ ಜಗತ್ತಿನಲ್ಲಿ ಅನುಭವಿಸುವಂಥ ವಿಷಯಗಳು. ಅದರದ್ದು ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳೋದು ಬಹಳ ಲೋಕಲ್ ಆಗಿರ್ತದೆ. ಸೊ ಇದು ನಮ್ಮೆಲ್ಲರ ಒಂದು ಲೋಕಲ್ ಎಕ್ಸ್ಪ್ರೆಷನ್. ಇದು ಅಂದರೆ ನಾವು ಹುಟ್ಟಿ ಬೆಳೆದ ಪರಿಸರದಲ್ಲಿ ನಾವು ಅನುಭವಿಸಿರೋ ಪರಿಸರದ ಮೂಲಕ ಬರ್ತಿರೋ ಒಂದು ಕೂಗು, ಮಾತು, ಕತೆ. ಬಟ್ ಇದರ ಇಮೋಷನ್ಸ್ ಜಗತ್ತಿನಲ್ಲಿ ಯಾರಿಗೂ ರಿಲೇಟ್ ಮಾಡ್ಬೋದಾಗಿರುವಂಥದ್ದು. ನೀವು ಶೇಕ್ಸ್ಪಿಯರನ್ನು ತಗೊಂಡು ಮ್ಯಾಕ್ಬೆತ್ ಅಂತಲೂ ಅಂದ್ಕೊಳ್ಬೋದು, ಅಥವಾ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಡುವಂಥದ್ದು ಇರ್ಬೋದು. ನೀನು ನಿಮಿತ್ತ ಮಾತ್ರ, ನಾನು ಇದ್ದೇನೆ ಅಂತ ಹೇಳುವಂಥ ಒಂದು ಭಗವದ್ಗೀತೆಯ ಉಪದೇಶವೂ ಇರ್ಬೋದು. ಇದೆರಡರಲ್ಲೂ ಕೂಡ ಹೇಳ್ತಾ ಇರೋದಂಥದ್ದು ಒಂದೇ, ಅಂದರೆ ನಾವು ಬಹಳ ಒಂದು ಸಣ್ಣ ಕಾಲಕ್ಕೆ ಇಲ್ಲಿದ್ದೇವೆ, ಇದ್ದಷ್ಟು ಕಾಲ ನೀಟಾಗಿ ಒಳ್ಳೆ ಜೀವನವನ್ನು ನಡೆಸುವಂಥದ್ದು ಅಗತ್ಯ. ಇದ್ದಾಗ ಎಲ್ಲ ಗಲೀಜು ಮಾಡಿಬಿಟ್ಟು ಇದ್ದದನ್ನೆಲ್ಲ ಹಾಳು ಮಾಡಿಬಿಟ್ಟು ಹೋದರೆ ಮುಂದೆ ನಮಗೆ ಪಶ್ಚಾತ್ತಾಪ ಪಡಲಿಕ್ಕಿದೆ ಅಂತ. ನಾವು ಅಲ್ಲದಿದ್ದರೂ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪಶ್ಚಾತ್ತಾಪ ಪಡಲಿಕ್ಕಿರ್ತದೆ. ಸೊ ಅಂದರೆ ನಾವು ಅತ್ಯಂತ ಇಷ್ಟಪಡುವಂಥ ನಮ್ಮ ಮಕ್ಕಳು ನಮ್ಮ ನೆಕ್ಸ್ಟ್ ಜನ್ರೇಷನ್ ತೊಂದರೆಗೆ ಒಳಗಾಗುವಂಥದ್ದು. ಸೊ ಇದನ್ನು ಎಚ್ಚರಿಸುವಂಥ ಒಂದು ಸಣ್ಣ ಪ್ರಶ್ನೆ ಎತ್ತುತ್ತದೆ ಅಟ್ಲೀಸ್ಟ್ ಈ ಸಿನಿಮಾ. ಹಾಗೆ ಇದೆಲ್ಲ ಚಿಂತನೆಗಳ ಒಟ್ಟಿಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಈ ಚಿಂತನೆಗಳನ್ನು ತುಂಬಿಸಿ ಒಂದು ಡಾಕ್ಯುಮೆಂಟ್ರಿ ಮಾಡಲಿಲ್ಲ. ಇದರೊಂದು ಬಹಳ ಎಂಗೇಜಿಂಗ್ ಆಗಿರುವಂಥ, ಬಹಳ ಫಾಸ್ಟ್ ಪೇಸ್ ಆಗಿರುವಂಥ ಒಂದು ಥ್ರಿಲ್ಲರ್ ಅಂತೇಳಿ ಹೇಳ್ಬೋದಾಗಿರೋ ಪೇಸ್ ಇರುವಂಥ ಒಂದು ಸಿನಿಮಾ ಮಾಡಿದ್ವಿ. ಇಟ್ ಈಸ್ ಗೋಯಿಂಗ್ ಟು ಬಿ ಎಂಟರ್ಟೈನರ್. ಅಂದರೆ ಬಹಳ ಮನೋರಂಜನೆ ಕೊಡಲಿಕ್ಕಿದೆ, ಅದರ ಒಟ್ಟಿಗೆ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನು ಮಾತಾಡಲಿಕ್ಕಿದೆ. ಹಾಗಾಗಿ ಈ ಸಿನಿಮಾವನ್ನು ನೋಡ್ಬೇಕಂತ ಅಂದ್ಕೊಳ್ತೇನೆ. ಎಸ್, ಅವಿನಾಶ್ ಅವರಿಗೂ, ಮೋಹನ್ ಶೇಣಿ ಅವರಿಗೂ, ಆಮೇಲೆ ನಮ್ಮ ಬಿಂದು ರಕ್ಷಿತಿ, ಚಂದ್ರ ಸಿಂಗ್ಲಾಲ್ ಅವರಿಗೂ ಮತ್ತು ಅಭಯ್ ಸಿಂಗ್ ಅವರಿಗೂ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದಲ್ಲಿ ಬಂದು ಮಾತಿಗೆ ಸಿಗ್ತಿದೆ. ಧನ್ಯವಾದ. ಎಸ್ ವೀಕ್ಷಕರೇ, ಸಿನಿಮಾ ಬಿಡುಗಡೆಗೊಂಡಿದೆ. ಎಸ್, ನೀವು ನೋಡಬೇಕಾದಂಥ ಸಿನಿಮಾ. ಯಾಕಂತ ಹೇಳಿದ್ರೆ ಪ್ರೋತ್ಸಾಹಿಸಿ ಅಂತ ಅನ್ನೋದು ಹೇಳೋದಕ್ಕಿಂತಲೂ ಅದು ಒಂದು ಹೌದು. ಅದ್ರ ಜೊತೆಗೆ ನಾವು ನೋಡಲೇಬೇಕಾದಂಥ ಸಿನಿಮಾ. ಯಾಕಂತ ಹೇಳಿದ್ರೆ ತುಳು ಸಿನಿಮಾ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಗ್ಗುಲು ಈ ಸಿನಿಮಾ ಅಂತ ಅನ್ನೋದು. ಹಾಗಾಗಿ ಆ ನಿರೀಕ್ಷೆಯನ್ನು ಹುಟ್ಟಿದ್ದೇವೆ. ಈಗಾಗಲೇ ಆ ಪ್ರಮೋಷನ್ ಏನಿದೆ, ಆ ಟ್ರೈಲರ್ ಹೋದರೆ ಅಲ್ಲಿ ವಿಶೇಷವಾದಂಥ ಪ್ರಯತ್ನಗಳು ಅಲ್ಲಿ ಕಾಣ್ತಾ ಇರ್ತದೆ. ಅದು ಕ್ಯಾಮರಾದಿಂದ ಹಿಡಿದು, ಎಡಿಟಿಂಗಿಂದ ಹಿಡಿದು, ಸೌಂಡ್ನಿಂದ ಹಿಡಿದು, ಸಂಗೀತ. ಬಹುಶಃ ನಾವು ಸಂಗೀತದಲ್ಲಿ ಮಾತಾಡಲಿಲ್ಲ. ಸಂಗೀತ ಮಣಿಕಾಂತ್ ಖದ್ರಿ ಅವರು ನೀಡಿದಂಥ ಸಂಗೀತ, ಎಲ್ಲೂ ಹಾಡುಗಳು ಇರೋದಿಲ್ಲ. ಹಾಡುಗಳು ಇಲ್ಲದೇ ಇದ್ರೂ ಕೂಡ ಇಡೀ ಸಿನಿಮಾವೇ ಒಂದು ಹಾಡನ್ನು ಹೇಳುವ ರೀತಿಯಲ್ಲೇ ಆ ಇನ್ಸ್ಟ್ರೂಮೆಂಟಲ್ಗಳು ನಡುವೆ ಕಥೆಯ ಜೊತೆಗೆ ಅದು ಕೂಡಿಸಿಕೊಂಡು ಬಂದಿರುವಂಥದ್ದು ಎಲ್ಲವೂ ಕೂಡ ಕಾಣ್ತದೆ. ಬಹಳ ವಿಶೇಷವಾದಂಥ ಸಿನಿಮಾ, ವಿಶೇಷವಾದ ಪ್ರಯತ್ನದಿಂದ ಬಂದಿರುವ ಸಿನಿಮಾ, ನೋಡಲೇಬೇಕಾದ ಸಿನಿಮಾ ಕಡ್ಡಾಯ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರುತ್ತದೆ. ನೋಡ್ತಾ ಇದ್ದೀವಿ.